ದೇವಸ್ಥಾನ ಕುತ್ತೂರು ಇದರ ಸಹಯೋಗದೊಂದಿಗೆ ಬಾರಿಸು ಕನ್ನಡ ಡಿಂಡಿಮವ ಎನ್ನುವಂಥ ವಿನೂತನವಾದ ಸಮೂಹ ಸ್ಪರ್ಧಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳಲಿಕ್ಕಿದೆ. ದೀಪ ಪ್ರಜ್ವಲನೆ ಹಾಗೂ ಮುಖ್ಯ ಅತಿಥಿಗಳನ್ನು ಪ್ರೀತಿಯಿಂದ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ರವೀಂದ್ರ ಕಲ್ಲಿಮಾರ್ ಅವರು, ಹಾಗೆ ಕೋಶಾಧಿಕಾರಿಗಳಾದಂಥ ಲಯನ್ ಚಂದ್ರಹಾಸ್ ಶೆಟ್ಟಿಯವರು, ಹಾಗೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಯುತ ಆನಂದ ಕೆ ಸೇಗೋಳಿಯವರು, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಪವಿತ್ರ ಕುಮಾರ್ ಗಟ್ಟಿಯವರು, ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂಥ ಶ್ರೀ ರವೀಂದ್ರ ರಾಜು ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅವರನ್ನು ಈ ಕಾರ್ಯಕ್ರಮದ ಸಂಘಟಕರು ಸಂಚಾಲಕರು ನಮ್ಮ ನಾಗವೇಣಿ ಶೆಟ್ಟಿಯವರು, ನಮ್ಮ ಸಮಾಜ ಸೇವಕರಾಗಿರುವಂಥ ನಾಗವೇಣಿ ಶೆಟ್ಟಿಯ ಸೇಗೋಳಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇವರನ್ನು ಬಹಳ ಪ್ರೀತಿಯಿಂದ ಕುಸುಮ ಪ್ರಶಾಂತ್ ಉಡುಪರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಧಾಕೃಷ್ಣ ರಾವ್ ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1.5 ವರ್ಷಗಳ ಹಿಂದೆ ನಮ್ಮ ಉಳ್ಳಾಲ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಪ್ರಾರಂಭ ಆಗಿ ಹಲವಾರು ಕಾರ್ಯಕ್ರಮಗಳನ್ನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಓಡಿಕೊಂಡು ಬರ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ನುಡಿ ಸಂರಕ್ಷಣೆ, ಕನ್ನಡ ನಾಡು ನುಡಿಯ ಸಂರಕ್ಷಣೆ ಮಾಡುವ ಹಿತದೃಷ್ಟಿಯಿಂದ ಪ್ರಾರಂಭಗೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿಕೊಂಡು ಬರ್ತಾ ಇದೆ. ಉಳ್ಳಾಲ ತಾಲೂಕಿನಲ್ಲಿ ಸುಮಾರು 17 ಗ್ರಾಮ ಪಂಚಾಯತ್ಗಳು, ಪಟ್ಟಣ ಪಂಚಾಯತ್, ಉಳ್ಳಾಲ ನಗರಸಭೆ ಮತ್ತು ಸೋಮೇಶ್ವರ ಪುರಸಭೆ, ಈ ರೀತಿಯಲ್ಲಿ ಇಷ್ಟು ಆಡಳಿತ ವ್ಯವಸ್ಥೆಯ ಒಳಗಡೆ ಸುಮಾರು 17 ಸಂಚಾಲಕರುಗಳನ್ನು ಮಾಡಿ ಒಂದೊಂದು ಗ್ರಾಮದಲ್ಲೂ ಬೇರೆ ಬೇರೆ ಕಾರ್ಯಕ್ರಮಗಳು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ವಿನೂತನವಾಗಿ ಸಂಘಟನೆ ಮಾಡಿಕೊಂಡು ಬರ್ತಾ ಇವತ್ತು ನಮ್ಮ ಕುಸುಮ ಪ್ರಶಾಂತ್ ಉಡುಪರವರ ನೇತೃತ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಎನ್ನುವಂಥ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಅದನ್ನು ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡುವಂಥದ್ದು ನಮ್ಮ ಸಂಸ್ಕಾರ. ಈ ನೆಲೆಯಲ್ಲಿ ಬಂದಿರುವಂಥ ಎಲ್ಲ ಕನ್ನಡ ಆಸಕ್ತ ಕುಟುಂಬಸ್ಥರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ಪ್ರಾರ್ಥನೆ. ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನು, ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀನು, ಕನ್ನಡದ ಕುಲದೇವಿ ಕಾಪಾಡುವ ತಾಯಿ. ಯಾವೆಣ್ಣೆಯಾದರೂ ಬೆಳಗುವುದು ಗುರಿಯೆಂದು ಸತ್ಯವನ್ನು ನೀ ಎತ್ತಿ ತೋರುವ ತಾಯಿ, ಇದೆಯಾಸ್ತರಾಳದಲ್ಲಿ ಪುಟಿವ ಕಾರಂಜಿಯಲಿ ಒಂದಾಗಿ ಕೂಡಲಿ ಕನ್ನಡ ಕನ್ನಡ ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಕನ್ನಡದ ಕುಲದೇವಿ ಕಾಪಾಡುವ ತಾಯಿ. ಧನ್ಯವಾದಗಳು. ನಮ್ಮ ಶಶಿಕಲಾ ಮೇಡಮ್ ಅವರು ನಮ್ಮ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಕೂಡ ಉಪಸ್ಥಿತರಿದ್ದು ಸರಿಯಾದ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿದಂತಹ ಶಶಿಕಲಾ ಅವರಿಗೆ ವಂದನೆಗಳು. ಬಂದಂಥ ಎಲ್ಲ ಅತಿಥಿವರಿಯರನ್ನು ಪ್ರೀತಿಯಿಂದ ಸ್ವಾಗತಿಸುವಂಥದ್ದು ನಮ್ಮ ಧರ್ಮ. ಈ ನೆಲೆಯಲ್ಲಿ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಒಬ್ಬ ಕ್ರಿಯಾಶೀಲ ಅಧ್ಯಾಪಕರು ಆಗಿರುವಂಥ ಶ್ರೀ ರವಿಕುಮಾರ್ ಕೋಡಿಯವರು ನಮ್ಮ ಸಾಹಿತ್ಯ ಪರಿಷತ್ನ ಒಬ್ಬ ಸದಸ್ಯರು ಹೌದು. ಬಂದಂಥ ಎಲ್ಲ ಅತಿಥಿವರಿಯರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಇಲ್ಲಿ ಇಂದು ಬಾರಿಸು ಕನ್ನಡ ಡಿಂಡಿಮವ ಎಂಬಂತಹ ಒಂದು ಕನ್ನಡದ ಒಂದು ಸಮೂಹ ನೃತ್ಯದ ಗಾಯನದ ಸ್ಪರ್ಧೆಯ ಒಂದು ಹಬ್ಬ ಅಂತ ಹೇಳ್ಬೋದು. ಇದೊಂದು ಜಿಲ್ಲಾ ಮಟ್ಟದ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ
BJP ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮದನಿ ಪ್ರೌಢಶಾಲೆ ಹಳೇಕಲ ಉಳ್ಳಾಲ ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಯುತ ಆನಂದ್ ಕೆ ಅಸೈಗೋಳಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಸೋಮೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀಯುತ ಪವಿತ್ರ ಗಟ್ಟಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಮುನ್ನೂರು ಗ್ರಾಮ ಪಂಚಾಯತಿನ PDO ಆಗಿರುವಂತಹ ಶ್ರೀಯುತ ರವೀಂದ್ರರಾಜ್ ನಾಯಕ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಇದರ ಈ ಘಟಕದ ಕಾರ್ಯದರ್ಶಿಯೂ ಆಗಿರುವಂತಹ ಅರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರು ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕ ಇದರ ಖಜಾಂಚಿಯಾಗಿರುವ ಶ್ರೀಯುತ ಲಯನ್ ಚಂದ್ರ ಶೆಟ್ಟಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇಂದಿನ ಅಧ್ಯಕ್ಷತೆಯನ್ನು ಲಯನ್ ಶ್ರೀ ಚಂದ್ರ ಶೆಟ್ಟಿಯವರು ವಹಿಸಬೇಕಾಗಿ ವಿನಂತಿಸ್ತೇನೆ. ಸಮಾಜ ಸೇವಾ ಕಾರ್ಯಕರ್ತರಾಗಿರುವಂಥ ಶ್ರೀಮತಿ ನಾಗವೇಣಿ ಶೆಟ್ಟಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರಾಧಾಕೃಷ್ಣ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮದ ರೂವಾರಿ ಆಗಿರುವವರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ, ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟದ ಅಂಬ್ಲಮೊಗರು ಗ್ರಾಮ ಸಂಚಾಲಕರು. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಉಳ್ಳಾಲ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೂ, ನಂತರ ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರಿಗೂ, ಅದೇ ರೀತಿಯಾಗಿ ಬಂದಂಥ ಗಣ್ಯರನ್ನು ಗೌರವಿಸಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಮೂವರು ತೀರ್ಪುಗಾರರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಮೋದ್ ಕುಮಾರ್ ಉಳ್ಳಾಲ್ ತಮ್ಮ ಇರುವಿಕೆಯನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಹಾಗೆ ವಿಜಯಲಕ್ಷ್ಮಿ ಅವರು ಸಾಹಿತ್ಯ ಪರಿಷತ್ತಿನ ಮತ್ತೋರ್ವರು ನಮ್ಮ ಪದಾಧಿಕಾರಿಗಳಿರೋರು ವಿಜಯಲಕ್ಷ್ಮಿ ಕಟೀಲ್ ತಮ್ಮ ಇರುವಿಕೆಯನ್ನು ಕೂಡ ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಪದಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಕಾರಣಕರ್ತರಾದ ಹರೀಶ್ ಅವರು ನಮ್ಮ ನವೀನ ಸ್ವಾಗತವನ್ನು ಬಯಸ್ತೇವೆ. ವಿಶೇಷವಾಗಿ ಹೊಸಕೊರಲ್ ಚಾನೆಲ್ನ ಆಸಿಫ್ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲ ಗುರುತಿಸ್ತಾ ಇದ್ದೇವೆ. ಎಲ್ಲ ಪ್ರತಿಭೆಗಳನ್ನು ಕೂಡ ಪ್ರೀತಿಯಿಂದ ಗುರುತಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಇವರಿಂದ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಕಾರ್ಯಕ್ರಮ ಬಾರಿಸು ಕನ್ನಡ ಡಿಂಡಿಮ ಎನ್ನುವಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಆತ್ಮೀಯ ಮಿತ್ರರು ಆಗಿರತಕ್ಕಂತಹ ಲಯನ್ ಚಂದ್ರ ಶೆಟ್ಟಿ ಅವರು ದೇರಳಕಟ್ಟೆಯ ಕಂಫರ್ಟ್ಸ್ ಇನ್ ಎನ್ನುವಂಥ ಹೋಟೆಲ್ನ ಮಾಲಕರು ಮಾತ್ರ ಅಲ್ಲ, ಒಂದು ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಂದಷ್ಟು ಜನಗಳಿಗೆ ಯಾರು ವಿದ್ಯೆ ಕಲಿತಾರೆ ಅವರಿಗೆ ಸಹಾಯ ಮಾಡತಕ್ಕಂತಹ ಒಂದು ಒಳ್ಳೆಯ ಹೃದಯವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷತೆ ವಹಿಸಿಕೊಂಡದ್ದು ಭಾಳ ಖುಷಿ ಕೊಡುವಂಥ ಒಂದು ವಿಚಾರ ಅಂತ ನನಗೆ ಅನಿಸ್ತಾ ಉಂಟು. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ, ಅದೇ ರೀತಿ ಆನಂದ್ ಮಾಸ್ಟರ್ ಇದ್ದಾರೆ, ಪವಿತ್ರ ಗಟ್ಟಿಯವರಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯ ಅಭಿಮಾನಿಗಳೇ. ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳುವಾಗ ಹಿಂದೆ ಅದು ಒಂದು ಮಂಗಳೂರು ತಾಲೂಕಿನಲ್ಲಿ ಮಂಗಳೂರಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಆದ ಕಾರಣ ಇಲ್ಲಿ ಏನೇನು ಕಾರ್ಯಕ್ರಮಗಳು ಆಗ್ತಾ ಇತ್ತು ಎನ್ನುವುದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ.
ಆದರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಶ್ರೀನಾಥ್ರವರು ಏನು ಮಾಡಿದರು ಅಂತಂದರೆ ಅದನ್ನು ತಾಲೂಕಿನಾದ್ಯಂತ ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ತಾಲೂಕಿನಲ್ಲಿ ಏನು ಮಾಡಿದರು ಅಂದರೆ ಇದೀಗ ತಾಲೂಕಿನ ಪ್ರತಿ ಗ್ರಾಮದಲ್ಲಿಯೂ ಕೂಡ, ಇದು ನಮ್ಮ ಉಳ್ಳಾಲ ತಾಲೂಕಿನ ಪ್ರತಿ ಗ್ರಾಮ 23 ಗ್ರಾಮಗಳು ಉಂಟು. 23 ಗ್ರಾಮಗಳಲ್ಲಿ ಕೂಡ ಸಂಚಾಲಕರಿದ್ದಾರೆ. ಇದು ಬೇರೆ ತಾಲೂಕುಗಳಲ್ಲಿ ಈ ರೀತಿ ಯಾರು ಮಾಡಲಿಲ್ಲ. ಉಳ್ಳಾಲ ತಾಲೂಕಿನ ಈ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡಿತ್ತು ಅಂತಂದರೆ ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಆಗಬೇಕು. ಈಗ ದೊಡ್ಡ ಕಾರ್ಯಕ್ರಮಗಳೇನಾಗಬೇಕು ಅಂತ ಏನಿಲ್ಲ. ಪ್ರತಿ ಹಳ್ಳಿಯಲ್ಲಿ ಮನೆಗಳಲ್ಲಿ ಕನ್ನಡದ ಬಗ್ಗೆ ಒಂದು ಜಾಗೃತಿ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಆದ ಕಾರಣ ಆ ಒಂದು ಸದುದ್ದೇಶದಿಂದ ನಮ್ಮ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಧನಂಜಯ ಕುಂಬಳೆಯವರು ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದೆವು. ಏನು ಅಂತಂದರೆ ಗ್ರಾಮದಲ್ಲೆಲ್ಲ ಒಂದು ಸಂಚಾಲಕರನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡುವ ಅಂತ. ಅದರಿಂದಾಗಿ ಏನಾಯಿತು ಅಂದರೆ ಅನೇಕ ಗ್ರಾಮಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂತು. ತುಂಬ ಕಾರ್ಯಕ್ರಮಗಳಾಯಿತು ನಮ್ಮ ಉಳ್ಳಾಲ ತಾಲೂಕಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ. ಈಗ ಅಲ್ಲಿ ಅಧ್ಯಕ್ಷರುಗಳು ನಮಗೆ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯವನ್ನು ಈಗ ಕೊಡ್ತಾ ಇದ್ದಾರೆ. ಯಾಕಂತಂದರೆ ನಾವು ಆ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕರಾಗಿರುವರು. ಅವರಿಗೆ ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಂತಹ ಅನುಭವಿ ವ್ಯಕ್ತಿಗಳೆಲ್ಲ ಸಂಪರ್ಕ ಉಂಟು ಅವರಿಗೆ. ಅದರಿಂದ ಏನಾಯಿತು ಅಂತಂದರೆ ನಾವು ಅವರನ್ನೆಲ್ಲ ಕರೆಸಿ ಬೇರೆ ಬೇರೆ ಕಡೆಗಳಲ್ಲಿ ಏನು ಮಾಡಿದ್ದೇವೆ ಅಂದರೆ ಉಪನ್ಯಾಸಗಳನ್ನೆಲ್ಲ ಮಾಡಿದ್ದೇವೆ. ಆದ ಕಾರಣ ನಾವು ಮಾಡ್ತಕ್ಕಂತಹ ಈ ಕೆಲಸ ಕಾರ್ಯಗಳು ಅದು ಏನಾಗುತ್ತೆ ಅಂದರೆ ಕನ್ನಡ ಈಗ ನಮ್ಮ ನಾಡು ನುಡಿ ಸಂಸ್ಕೃತಿ ಇದು ಬಹಳ ಮುಖ್ಯ. ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೇವೆ. ನಾಡು ಅಂತ ಹೇಳುವಾಗ ನಮಗೆ ಗೊತ್ತಿದೆ, ನಾಡು ಅಂತಂದರೆ ಜೀವನಾಧಾರವಾದಂಥ ನಾಡು. ನಮಗೆ ಗೊತ್ತಿದೆ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಹಸಿ ಅಂತ ಹೇಳಿದವರು ನಾವು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಜೀವನಾಧಾರವಾದಂಥ ಈ ನಾಡು ಅದು ಸ್ವರ್ಗಕ್ಕಿಂತಲೂ ದೊಡ್ಡದು ಅಂತ ಹೇಳಿಕೊಂಡು ಬಂದವರು ನಾವು. ಆ ದೃಷ್ಟಿಯಿಂದ ನಾವು ಮಾಡ್ತಕ್ಕಂಥ ಒಂದು ಈ ಕಾರ್ಯಕ್ಕೆ ಬಹಳ ವಿಶೇಷತೆ ಇದೆ. ಇನ್ನೊಂದು ನುಡಿ ಅಂದರೆ ಅದು ಕೂಡ ತಾಯಿ. ನಮ್ಮ ಭಾಷೆ, ಕನ್ನಡ ಭಾಷೆ ಅದು ತಾಯಿ, ಹೆತ್ತ ತಾಯಿ, ಹೊತ್ತ ನಾಡು, ಅದೇ ರೀತಿಯಲ್ಲಿ ಆಡುವ ಭಾಷೆ, ಕುಡಿಯುವ ನೀರು, ಇದನ್ನೆಲ್ಲ ನಾವು ತಾಯಿಯಿಂದಲೇ ಕರ್ಕೊಂಡು ಬಂದವರು. ನಮ್ಮ ಕನ್ನಡ ನಾಡು ಇವೆಲ್ಲವುಗಳನ್ನು ತಾಯಿಯಿಂದಲೇ ಹೇಳ್ತಾ ಬಂದದ್ದು. ಆದ ಕಾರಣ ನಮ್ಮ ಕನ್ನಡ ಭಾಷೆ, ಆ ಭಾಷೆಯನ್ನು ಅದು ನಮ್ಮ ಕನ್ನಡ ನಾಡಿನ ಭಾಷೆ, ಆ ಭಾಷೆಯನ್ನು ಎಲ್ಲ ಜನಗಳಿಗೂ ಕೂಡ ಅದು ಏನು ಎನ್ನುವುದನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ ಅದು ಆಗ್ತಾ ಉಂಟು. ಆಮೇಲೆ ಸಂಸ್ಕೃತಿ ಅಂತ ಹೇಳುವಾಗ ನಮ್ಮ ಹಿರಿಯರು ನಮ್ಮ ಈ ನಾಡಿನಲ್ಲಿ ಏನೇನು ನಮ್ಮ ಜೀವನ ಧರ್ಮಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ನಮ್ಮ ಗುರು ಪರಂಪರೆ ಸಂಬಂಧಪಟ್ಟದ್ದಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಸಂಗೀತ ಸಾಹಿತ್ಯ ಕಲೆಗೆ ಸಂಬಂಧಪಟ್ಟದ್ದಿರ್ಬೋದು, ನಮ್ಮ ಬದುಕಿನ ಕೆಲವು ವಿಚಾರಗಳಿರ್ಬೋದು, ಇದನ್ನೆಲ್ಲ ನಾವು ಬಿಂಬಿಸ್ತಕ್ಕಂಥದ್ದು, ಇದನ್ನೆಲ್ಲ ನಮ್ಮ ಜನಸಾಮಾನ್ಯರಿಗೆ ಈಗಿನ ಯುವ ಜನಾಂಗಗಳಿಗೆ ತೋರಿಸ್ತಕ್ಕಂತಹ ಕೆಲಸವನ್ನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಈ ದಿವಸ ಎಲ್ಲ ಸಂಚಾಲಕರು ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ ಮುನ್ನೂರು ಗ್ರಾಮದ ಸಂಚಾಲಕಿಯಾಗಿರ್ತಕ್ಕಂಥ ಕುಸುಮಾ ಮೇಡಮ್ರವರು ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ರಾಜರಾಜೇಶ್ವರಿ ದೇವಸ್ಥಾನದ ಈ ಸಾನ್ನಿಧ್ಯದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಒಂದು 10 ತಂಡಗಳನ್ನು ಇಲ್ಲಿ ಕರೆಸಿ ಆ ತಂಡಗಳ ಮೂಲಕ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಈ ಜಾಗದಲ್ಲಿ ಮಾಡುವಂಥದ್ದು ಬಹಳ ನಾವೆಲ್ಲರೂ ಅಭಿನಂದಿಸಬೇಕಾದಂಥ ಒಂದು ಕಾರ್ಯ, ನಾವು ಮೆಚ್ಚಬೇಕಾದಂಥ ಕಾರ್ಯವನ್ನು ಈ ಜಾಗದಲ್ಲಿ ಅವರು ಮಾಡ್ತಾ ಇದ್ದಾರೆ. ಕುಸುಮಾ ಮೇಡಮ್ ಅವರು ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ ನಾವು ಅವರನ್ನು ಈ ಸಂದರ್ಭದಲ್ಲಿ ನಿಜವಾಗಿಯೂ ಅಭಿನಂದಿಸ್ತಾ ಇದ್ದೇವೆ. ಈ ಸ್ಪರ್ಧೆಗಳು ಅದು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟ ಸ್ಪರ್ಧೆಗಳಾಗಿದ್ದುಕೊಂಡು ಅದರಲ್ಲಿ ಈಗ ತಾನೇ ಜಡ್ಜಸ್ಗಳು ಕೂಡ ಈಗ ಬಂದಿದ್ದಾರೆ.
ಅವರು ಆ ಜಡ್ಜಸ್ ಅದನ್ನೆಲ್ಲ ವೀಕ್ಷಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನಗಳು ಏನಿದೆ ಅದನ್ನೆಲ್ಲ ಅದಕ್ಕೊಂದು ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಅವರು ಮತ್ತೆ ಮಾಡಲಿಕ್ಕಿದ್ದಾರೆ. ಇಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದೇ ಒಂದು ದೊಡ್ಡ ಭಾಗವಹಿಸುವುದು ಒಂದು ಮುಖ್ಯ ವಿಚಾರ. ನಾವು ಸ್ಪರ್ಧೆಗಳಲ್ಲಿ ಸೋಲುವುದು ಗೆಲ್ಲುವುದು ಅದು ಮುಖ್ಯ ಅಲ್ಲ. ನಾವು ಸೋತವರು ಬೇಸರ ಪಡುವಂಥ ಅಗತ್ಯ ಇಲ್ಲ, ಅಥವಾ ಗೆದ್ದವರು ಸಂತೋಷ ಪಡುವಂಥ ಅಗತ್ಯ ಇಲ್ಲ. ನಾವು ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನಗಳನ್ನು ಕೊಡುವಂಥದ್ದು ಅದು ಸಂಪ್ರದಾಯ. ಅದನ್ನು ನಾವು ಮಾಡ್ತೇವೆ. ಎಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ಟಿಫಿಕೇಟನ್ನು ಕೊಡ್ತೇವೆ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ಟಿಫಿಕೇಟ್ ಅಂದರೆ ಅದಕ್ಕೆ ತುಂಬ ವ್ಯಾಲ್ಯೂ ಉಂಟು, ಅದಕ್ಕೆ ಬೆಲೆ ಉಂಟು. ಯಾಕಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಎನ್ನುವಂಥದ್ದು ಅದು ಸರ್ಕಾರದ ಅನುದಾನ ಪಡೆಯಲು ಯೋಗ್ಯವಾಗಿರುವಂಥ ಒಂದು ಸಂಸ್ಥೆ. ಅದು ಎಲ್ಲ ಈಗ ಕರ್ನಾಟಕ ಸರ್ಕಾರವು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಲೆಬಾಗ್ತದೆ. ಯಾಕೆಂದರೆ ಅದಕ್ಕೆ ಅಂಥ ದೊಡ್ಡ ಶಕ್ತಿ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಕೋಟಿ ಏನಿದೆ ಅಂದರೆ ಕನ್ನಡಿಗರಿದ್ದಾರೆ. ಅವರ ಕನ್ನಡಿಗರ ಶಕ್ತಿ ಅಷ್ಟು ದೊಡ್ಡದು. ಆದ ಕಾರಣ ಸರ್ಕಾರ ಅದಕ್ಕೆ ತಲೆಬಾಗ್ತದೆ. ಅದರ ಬೇಡಿಕೆಗಳನ್ನು ಈಡೇರಿಸತಕ್ಕಂತಹ ಕೆಲಸವನ್ನು ಅದು ಸುಲಭದಲ್ಲಿ ಮಾಡ್ತದೆ. ಅಂತಹ ಒಂದು ಪ್ರಾಶಸ್ತ್ಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ. ಆದ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡತಕ್ಕಂಥ ಏನು ಸರ್ಟಿಫಿಕೇಟ್ ಇದೆ ಅದಕ್ಕೆ ಬಹಳಷ್ಟು ಬೆಲೆ ಇದೆ. ನಿಮ್ಮ ಸ್ಮರಣಿಕೆಗಳಾಗ್ಬೋದು, ಹಣ ಆಗ್ಬೋದು, ಅದಕ್ಕಿಂತಲೂ ದೊಡ್ಡ ಒಂದು ಯೋಗ್ಯತೆ ಇರುವುದು ಯಾವುದಕ್ಕೆ ಅಂತಂದರೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ಟಿಫಿಕೇಟಿಗೆ. ಆದ ಕಾರಣ ತಾವೆಲ್ಲರೂ ಕೂಡ ಅದನ್ನು ಪಡೆದುಕೊಳ್ಳಲಿಕ್ಕಿದ್ದೀರಿ. ಇದೇ ರೀತಿಯಲ್ಲಿ ಇದೀಗ ಇದಕ್ಕೆ ಒಂದು ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದೀರಿ. ಈ ಒಂದು ರಾಜರಾಜೇಶ್ವರಿ ಈ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಈ ಒಂದು ಪುಣ್ಯದ ಕಾರ್ಯ, ಈ ಒಂದು ಒಳ್ಳೆಯ ಕಾರ್ಯಕ್ಕೆ ದೈವಾನುಗ್ರಹ ಖಂಡಿತ ನಮಗೆ ಸಿಗ್ತದೆ. ತಾವೆಲ್ಲರೂ ಕೂಡ ಯಾರ್ಯಾರು ತಂಡಗಳಾಗಿ ಈ ಜಾಗಕ್ಕೆ ಬಂದು ಇಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾ ಇರ್ತೀರಾ, ಅದೇ ರೀತಿಯಲ್ಲಿ ಯಾರ್ಯಾರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀರಾ, ನಿಮಗೆಲ್ಲರೂ ಕೂಡ ಆ ಮಾತೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಸ್ತಾವನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಮಾತ್ರವಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಅವರಿಗೆ ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಡೋಲು ಬಾರಿಸುವುದರ ಮುಖೇನ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆ ತನ್ನನ್ನು ತೊಡಗಿಸಿಕೊಂಡಂತಹ ಮಾಜಿ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯರು ಆಗಿರುವಂಥ ಧನಲಕ್ಷ್ಮಿ ಗಟ್ಟಿಯವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ. ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಈ ಸನ್ನಿಧಾನದಲ್ಲಿ ಮಾಡಿದಂಥ ಎಲ್ಲ ಸಂಘಟಕರಿಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ವಿಶೇಷವಾಗಿ ಈಗಾಗಲೇ ಹಿರಿಯರು ಮಾರ್ಗದರ್ಶಕರಾದಂತಹ ನಮ್ಮ ರವಿ ಸರ್ ಅವರು ಈ ಸಂಸ್ಥೆಯ ಬಗ್ಗೆ, ಸಂಸ್ಥೆ ನಡೆದುಕೊಂಡಿರುವಂತಹ ಬಗ್ಗೆ ಹೇಳಿದರು. ನಾವೆಲ್ಲ ಮಕ್ಕಳು, ಈಗಲೂ ಕೂಡ ನೆನಪಿದೆ ಅಂದೆ. ಇವತ್ತು ಸಾಹಿತ್ಯದಲ್ಲಿ ಏನಾದರೂ ಒಂದು ಆಸಕ್ತಿ ಬರಬೇಕಿದ್ರೆ ಅಥವಾ ಸಾಹಿತ್ಯವನ್ನು ಉಳಿಸುವಲ್ಲಿ ನಾವು ಇರಬೇಕಿದ್ರೆ ನಮಗೆ ಗುರುಗಳು, ಅದರಲ್ಲಿ ಕೂಡ ಈ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಕವನ ಕವಿತೆಗಳ ಜೊತೆಗೆ ಗಾನವನ್ನು ನನಗೆ ದಾನ ಮಾಡಿದಂತಹ ನನ್ನ ರಾಜಶೇಖರ್ ದಿವಂಗತ ಮಾಸ್ಟ್ರನ್ನು ಖಂಡಿತವಾಗಿ ಪ್ರಮೋದ್ ಇದ್ದಾರೆ ನಮ್ಮ ಜೊತೆ, ನಮ್ಮ ಗುರುಗಳು. ಪ್ರತಿ ಸಲ ಏನಾದರೂ ಬರೆಯುವಾಗ ಧನಲಕ್ಷ್ಮಿ ಕವನದ ರೂಪದಲ್ಲಿ ಬರೆಯಂತ, ಇದೆಲ್ಲ ಹಿರಿಯರ ಆಶೀರ್ವಾದ. ಇಂಥ ಒಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಮುಂಬೈಯಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನು ವಂದಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದರು, ನಾವು ಬೇರೆ ಬೇರೆ ಭಾಷೆಗಳ ಕೂಟಗಳನ್ನು ಮಾಡಿಕೊಂಡು ಭಾರತ ಅದು ಸಾಂಸ್ಕೃತಿಕ ವೈಭವದ ಒಂದು ರಾಷ್ಟ್ರ. ಭಾರತ ಪರಮ ವೈಭವಕ್ಕೆ ಹೋಗಬೇಕಿದ್ರೆ ಇಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆಯ ಒಗ್ಗೂಟುಕೆಯಿಂದ ಇವತ್ತು ಸಾಗ್ತಾ ಇದೆ. ಬೇರೆ ದೇಶ ಅಥವಾ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರದೇ ಭಾಷೆಯ ಬೋರ್ಡ್ಗಳಿಂದ ಹಿಡಿದು ಅವರದೇ ಲ್ಯಾಂಗ್ವೇಜಲ್ಲಿ ಪ್ರಧಾನವಾಗಿರ್ತದೆ. ಆದರೆ ಇಲ್ಲಿ ನಮಗೆ ಏನಿದ್ರೂ ಕೂಡ ಎಲ್ಲ ಭಾಷಿಗರನ್ನು ಒಟ್ಟು ಮಾಡಿಕೊಂಡೋಗುವಂತಹ ರಾಜ್ಯ ಯಾವುದಂತ ಹೇಳಿದರೆ ಅದು ಕರ್ನಾಟಕ. ಅದರಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಕೇವಲ ತುಳುವರು ಮಾತ್ರ ಅಲ್ಲ, ಎಲ್ಲರೂ ಸೇರಿಕೊಂಡು ಇದನ್ನು ನಡೆಸುವಂಥದ್ದು.
ಬಹುಶಃ ಕಾರ್ಯಕ್ರಮದ ಟೈಟಲನ್ನೇ ನಮ್ಮ ರೂವಾರಿಗಳು ಹೇಳಿದರು. ಈಗಾಗಲೇ ಕುಸುಮಕ್ಕನ ಬಗ್ಗೆ ಹೇಳಲಿಕ್ಕೆ ಮಾತುಗಳಿಲ್ಲ. ನಾನು ನೋಡ್ತಾ ಇದ್ದೇನೆ, ಈ ಸಂಘಟನೆ ಆರಂಭವಾದ ಉದ್ಘಾಟನೆ ಕಾರ್ಯಕ್ರಮದಿಂದ ಹಿಡಿದು ಈ ಕಾರ್ಯಕ್ರಮದ ತನಕ ನನ್ನ ಬೆನ್ನು ಬಿಡಲಿಲ್ಲ ಅವರು. ಪ್ರತಿ ಸಲ ಬೇರೆ ಬೇರೆ ಸಲಹೆ ಸೂಚನೆಗಳಿರ್ಬೋದು, ಮತ್ತು ನನ್ನನ್ನು ಕೂಡ ಹೇಳಿದರು ಸೇರಿಕೊಳ್ಳಿ ಅಂತ. ಬಹುಶಃ ಬೇರೆ ಒಂದಷ್ಟು ಒತ್ತಡಗಳಿರೋದ್ರಿಂದ ನಮ್ಮದೇ ಒಂದಷ್ಟು ಕಾರ್ಯಚಟುವಟಿಕೆಗಳಿರೋದು ಆಗಲಿಲ್ಲ. ನಿಮ್ಮ ಬೆನ್ನೆಲುಬಾಗಿ ಸದಾ, ಯಾಕಂದರೆ ನಮ್ಮ ತ್ಯಾಗಂ ಸರ್ ಇದ್ದಾರೆ ಇಲ್ಲೇ ಪಕ್ಕದಲ್ಲೇ, ನಮಗೆಲ್ಲ ಒಂದಷ್ಟು ಸಂಘಟನೆಯಿಂದ ಹಿಂದಿನಿಂದ ಕೆಲಸ ಮಾಡಿದರೆ ಸಾಕು ಅಂತ ಅನಿಸುವಂಥ ಕಾಲ ಬಂದಿದೆ. ಬೆಳೆಯುವವರು ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನನಗೊಂದು ಚಿಕ್ಕ ಹಾಡು ನೆನಪಾಗುತ್ತೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾದದ್ದು. ಅದರಲ್ಲಿ ಎಲ್ಲವೂ ಅರ್ಥ ಇದೆ. ಅದನ್ನು ಅರ್ಥೈಸಿದರೆ ನಾವು ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಈ ಕನ್ನಡ ಪರ ಹೋರಾಟವು ಕೂಡ ಸಕ್ರಿಯವಾಗಿ ನಡೆಯಲಿ ಎಂಬ ಉದ್ದೇಶದಿಂದ ಈ ಹಾಡಿನ, ಇಲ್ಲಿ ದೊಡ್ಡ ದೊಡ್ಡ ಸಿಂಗರ್ಸ್ ಇದ್ದಾರೆ ಇದರಲ್ಲಿ, ಆದರೂ ಕೂಡ ಒಂದು ಪ್ರಯತ್ನ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಬಹುಶಃ ರಾಷ್ಟ್ರಕವಿ ಕುವೆಂಪು ಅವರು, ವಿಜಯಲಕ್ಷ್ಮಿ ಅಕ್ಕ ಅಲ್ವಾ, ಬಹಳ ಅರ್ಥಪೂರ್ಣವಾದ ಹಾಡಲ್ಲಿ ನಮ್ಮ ಬದುಕು ಏನು ಅಂತ ತಿಳಿಸಿಕೊಟ್ಟಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆದರೆ ಇವತ್ತು ಬಂಧುಗಳೇ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕನ್ನಡವನ್ನು ಭಾಷಾಂತರ ಮಾಡಿ, ಸರ್ಜರಿ ಮಾಡಿ, ಶಸ್ತ್ರಕ್ರಿಯೆ ಮಾಡಿ ಇವತ್ತು ಕನ್ನಡ ಅಂದರೆ ಎನ್ನಡ ಅಂತ ಆಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದು ಮುಟ್ಟಿದೆ. ನಾವೆಲ್ಲ ಗಮನಿಸಿರ್ಬೋದು. ನಾನು ಆಗಲೇ ಹೇಳಿದೆ ಆರಂಭದಲ್ಲಿ, ಇಲ್ಲಿ ಬೇರೆ ಬೇರೆ ಭಾಷಿಗರು, ಬೇರೆ ಬೇರೆ ಜಾತಿಯವರಿದ್ದರೂ ಕೂಡ ಅವರು ನಮ್ಮ ಜೊತೆ ಮಾತಾಡಬೇಕಿದ್ರೆ, ನಾನು ತುಳುವೇದಿ, ನಾನು ಎಲ್ಲ ವೇದಿಕೆಯಲ್ಲಿ ಹೆಚ್ಚಾಗಿ ನನಗೆ ಮೊಬೈಲ್ ಕೈಯಲ್ಲಿಲ್ಲ. ಸ್ವಲ್ಪ ಹೋಗುವಾಗ ಯಾರಾದರೂ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ತುಳುಟ್ರಡ್ಡು ಪಾತಿರ್ಲೆ ಅಂತ. ಇದು ಭಾಳ ಗಟ್ಟಿಯಾಗಿ ಮನಸ್ಸು ಮಾಡಿದ್ದೇನೆ, ತುಳು ಎಲ್ಲೂ ಉಪಯೋಗಿಸಬಾರದು, ಇಂಗ್ಲೀಷ್ ಬಂತು ಮಧ್ಯದಲ್ಲಿ. ತುಂಬ ನೋವಾಗುತ್ತೆ. ಇಲ್ಲಿ ಒಂದಷ್ಟು ಅವಕಾಶಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಮಕ್ಕಳು ಬಂದಿದ್ದೀರಿ. ದಯವಿಟ್ಟು ನೀವೆಲ್ಲ ಭಾರತದ ನಮ್ಮ ಭವ್ಯ ಪ್ರಜೆಗಳು ಸ್ನೇಹಿತರೆ. ಅವರ ಶಿಕ್ಷಕರುಗಳಲ್ಲಿ ಕೂಡ ಒಂದು ವಿನಂತಿ, ದಯವಿಟ್ಟು ಮಕ್ಕಳಿಗೆ ನಮ್ಮ ಮಾತೃಭಾಷೆಯ ಜೊತೆಗೆ ನಮ್ಮ ರಾಜ್ಯ ಭಾಷೆಯನ್ನು ಕಲಿಸಿ. ನಿಮ್ಮ ಮಕ್ಕಳು ಯಾವುದೇ ಇಂಗ್ಲೀಷ್ ಮೀಡಿಯಂ ಅಥವಾ IT-BTಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಕಲಿತಾ ಇರ್ಬೋದು. ಪ್ರತಿ ಸಲ ಒಬ್ಬ ಮಧ್ಯಮ ವರ್ಗದಿಂದ ಹಿಡಿದು ಶ್ರೀಮಂತರ ಮನೆಯ ಮಕ್ಕಳವರೆಗೆ, ನಾನೊಬ್ಬಳು ಸಾಮಾಜಿಕ ಕಾರ್ಯಕರ್ತೆ ಆಗಿರೋದ್ರಿಂದ ಗಮನಿಸಿರುವಂಥದ್ದು, ಯಾವುದೇ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಅಥವಾ ಮನೆಯಲ್ಲಿ ಸಮಾರಂಭಗಳಿರಲಿ, ನಮ್ಮ ಮಕ್ಕಳು ಬದಿಯಲ್ಲಿ ಕೂತ್ಕೊಂಡು ವಾಟ್ಯ, ಈಟ್ಯ, ದ್ಯಾಟ್ಯ, ಶಾಟ್ಯ, ಯಾ ವಾಟ್ ಇಸ್ ದ್ಯಾಟ್, ವಿ ನೋ ಎವ್ರಿಥಿಂಗ್, ವಿ ನೋ ಇಂಗ್ಲೀಷ್, ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಬಟ್ ಬೇಕಾ? ನಮ್ಮ ಪೋಷಕರಿಗೆ, ನಾನು ಒಬ್ಬಳು ತಾಯಿ, ದಯವಿಟ್ಟು ಬೇಜಾರು ಮಾಡಬೇಡಿ. ನಮಗೆ ಭಾರಿ ಖುಷಿ ನಮ್ಮ ಮಕ್ಕಳು ಆ ಇಂಗ್ಲೀಷ್ ಮಾತಾಡೋಕೆ, ಪುನಃ ಪಕ್ಕದಲ್ಲಿ ಯಾರಾದರೂ ನೆಂಟರು ಬಂದಿದ್ರೆ ಸುಮ್ಮನೆ ಕರೆಯೋದು, ಇದೆಲ್ಲ ನಮ್ಮ ಒಬ್ಸರ್ವೇಷನ್. ನೋಡು ನಮ್ಮ ಮಕ್ಕಳೆಲ್ಲ ಅಷ್ಟೊಳ್ಳೆ, ಬಹಳ ಇರಲಿ. ಇಂಗ್ಲೀಷನ್ನು ನಾವು ಅಲ್ಲ, ಮುಂದಿನ ಜೀವನಕ್ಕೆ ಬೇಕು. ಆದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಾತೃಭಾಷೆ, ಕರ್ನಾಟಕದ ಕನ್ನಡಿಗರಾಗಿ ಇಂಥ ಸಂಘಟನೆಗಳ ಹೋರಾಟವೂ ಅಷ್ಟೇ, ಕೇವಲ ಕಾರ್ಯಕ್ರಮ ಮಾಡಿ ಇದನ್ನು ಬಿಟ್ಟು ಬಿಡುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ಕುಸುಮಕ್ಕ ಇರ್ಬೋದು, ಇಡೀ ನಮ್ಮ ತಂಡ ಇರ್ಬೋದು, ನಮ್ಮ ಚಂದ್ರಸಣ್ಣಲ್ಲಿ ಇರ್ಬೋದು, ಯಾಕೆ ಈ ರೀತಿಯ ವಿನೂತನವಾದಂತಹ ಬಾರಿಸು ಕನ್ನಡ ಡಿಂಡಿಮವದ ಜೊತೆಗೆ ಕರ್ನಾಟಕದ ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ನಮಗೆ ತೋರಿಸ್ಕೊಡ್ತಾರೆ
ತೋರಿಸ್ಕೊಟ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ, ದಯವಿಟ್ಟು ಬರೀ ವಾಟ್ಸಪ್ಪು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದಕ್ಕೆ ಕನ್ನಡ ಇರದಿರಲಿ. ಮಕ್ಕಳ ನಮ್ಮ ಮನಗಳು ಕನ್ನಡವಾಗಿರಲಿ. ಕನ್ನಡ ಉಳಿದರೆ ಮಾತ್ರ ನಾವು ಉಳಿತೇವೆ. ಇಲ್ಲದಿದ್ದರೆ ನಮ್ಮನ್ನು ಒಂದು ದಿವಸ ಪರಭಾಷಿಗರು ಬಂದು ಎನ್ನಡ ಪೊನ್ನಡ ಕನ್ನಡ ಅಂತ ಹೇಳಿ ಆಗುವ ಬದಲು ನಾವೆಲ್ಲ ಕನ್ನಡಾಂಬೆಯ ಸೇವೆಯಲ್ಲಿ ಕೈ ಜೋಡಿಸುವ, ಇಂಥ ಸಂಘಟನೆಯನ್ನು ಬೆಳೆಸುವಲ್ಲಿ ನಾವು ಕೂಡ ಪ್ರೋತ್ಸಾಹಿಸುವ ಅಂತ ಹೇಳ್ತಾ, ಇವತ್ತು ಈಗಾಗಲೇ ಸರ್ ಹೇಳಿದಾಗೆ ಭಾಗವಹಿಸುವಂಥ ಎಲ್ಲರೂ ವಿಜಯಶಾಲಿಗಳು. ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಗಳಿಗೆ ಭಗವಂತ ಒಳ್ಳೆಯ ಸ್ಥಳದಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ಈ ಸ್ಥಳ ಸಾನ್ನಿಧ್ಯದಲ್ಲಿ ಬಂದು ಸೇವೆ ಕೊಟ್ಟವರು ಯಾರೂ ಕೂಡ ಕೆಳಗೆ ಬೀಳಲಿಲ್ಲ, ಉತ್ತರೋತ್ತರ ಅಭಿವೃದ್ಧಿಯಾಗಿದ್ದಾರೆ ಎಂಬುದಕ್ಕೆ ನಾವೆಲ್ಲರೂ ಸಾಕ್ಷಿ ಅಂತ ಹೇಳ್ತಾ, ಮಕ್ಕಳೇ ನೀವೆಲ್ಲ ಅಥವಾ ಏನು ಭಾಗವಹಿಸುವ ಸ್ಪರ್ಧಾಳುಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೆಯ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಂಥ ಸಂಘಟನೆಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸುತ್ತಾ, ನಾಳೆ ಇರುವಂತಹ ಅಯೋಧ್ಯ ಶ್ರೀರಾಮನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಭಗವಂತ ಎಲ್ಲ ಸರ್ವಧರ್ಮದ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಅತ್ಯುತ್ತಮ ಅಭಿಪ್ರಾಯವನ್ನು ಕೂಡ ಮಂಡನೆ ಮಾಡುತ್ತಾ ಶುಭಾಶಯಗಳನ್ನು ಸಲ್ಲಿಸಿದಿರಿ. ನಿಮಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು. ಎಲ್ಲರಿಗೆ 2 ನಿಮಿಷ ಸಮಯ ಸಾಕಲ್ಲ ಮಾಸ್ಟರ್? 2 ನಿಮಿಷ. ಮುಖ್ಯ ಅತಿಥಿಗಳು ಅಂತ ಹೇಳೋದಕ್ಕಿಂತ ನಮ್ಮವರೇ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡವರು, ನಿವೃತ್ತರಾದರೂ ಪ್ರವೃತ್ತಿಯಲ್ಲಿ ಸದಾ ಇರ್ತಾರೆ ನಮ್ಮೊಂದಿಗೆ. ಬ್ರಹ್ಮಶ್ರೀ ಬಿಲವ ವೇದಿಕೆ ತೊಕ್ಕೋಟು ಇದರ ಪ್ರಧಾನ ಕಾರ್ಯದರ್ಶಿಗಳು, JC ಮಂಗಳಮೂರ್ತಿ ಕೊನ್ನಾಜೆ ಇದರ ಗೌರವ ಸಲಹೆಗಾರರು, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕೊನ್ನಾಜೆ ಕೋಶಾಧಿಕಾರಿಗಳು, ತುಳು ಒಕ್ಕೂಟ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು. ಒಕ್ಕೂಟ ಈಗ ಆಗ್ತಾ ಇದೆ. ಈ ರೀತಿ ಹಲವಾರು ಸಂಘ ಸಂಸ್ಥೆಗಳನ್ನು ತೊಡಗಿಸಿಕೊಂಡವರು ಶ್ರೀ ಆನಂದಕ್ಕೆ ಅಸೇಗೋಳಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ನಡೆಯುವಂತಹ ಬಾರಿಸು ಕನ್ನಡ ಡಿಂಡಿಮವ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂಥ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿಗಳು, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಗೌರವಾನ್ವಿತ ಚಂದ್ರ ಶೆಟ್ಟರವರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪವಿತ್ರ ಗಟ್ಟಿಯವರೇ, ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವೀಂದ್ರ ರಾಯ್ ಕಲ್ಲಿಮಾರವರೇ, ರಾಧಾಕೃಷ್ಣ ಸರ್ ಅವರೇ, ಅಸೇಗೋಳಿ ಅಯ್ಯಪ್ಪ ಮಂದಿರದ ಮಹಿಳಾ ಸಂಚಾಲಕಿಯಾಗಿರತಕ್ಕಂಥ ಶ್ರೀಮತಿ ನಾಗವೇಣಿ ಶೆಟ್ಟಿಯವರೇ, ಪೆರ್ಮನ್ನೂರು ಗ್ರಾಮದ PDO ಆಗಿರತಕ್ಕಂಥ ರವೀಂದ್ರರವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಉಳ್ಳಾಳ ವೀರಾರಣ್ಯ ಹಬ್ಬಕ್ಕ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂಥ ನಮ್ಮ ಉಳ್ಳಾಳದ ಹಬ್ಬಕ್ಕ ಆಗಿರತಕ್ಕಂತಹ ಧನಲಕ್ಷ್ಮ ಗಟ್ಟಿ ಅವರು ಇವಾಗಲೇ ಕನ್ನಡದ ಡಿಂಡಿಮವನ್ನು ಬಾರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮದ ಸಂಯೋಜಕರಾದಂಥ ತ್ಯಾಗ ಮರೇಕಲ್ರವರೇ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಾಹಿತ್ಯ ಆಸಕ್ತರೇ, ಬಂಧುಗಳೇ, ತುಂಬ ಸಂತೋಷ ಆಗುತ್ತದೆ. ಕನ್ನಡದ ಡಿಂಡಿಮವನ್ನು ಬಾರಿಸಿ ಆಯಿತು. ಕಳೆದ 2 ವರ್ಷಗಳ ಹಿಂದೆ ಈ ಉಳ್ಳಾಳದಲ್ಲಿ ಸ್ಥಾಪನೆಯಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇವಾಗಲೇ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಉಲ್ಲೇಖ ಮಾಡಿದರು. ಹಾಗೆ ಪ್ರತಿಯೊಂದು ಗ್ರಾಮಕ್ಕೊಂದು ಸಂಚಾಲಕರನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ಮಾಡುವಂಥ ಈ ಕಾರ್ಯಕ್ರಮ ಅಂಬ್ಳಮಗರು ಗ್ರಾಮದ ಸಂಚಾಲಕಿ ಆಗಿರತಕ್ಕಂತಹ ಗೌರವಾನ್ವಿತ ಶ್ರೀಮತಿ ಕುಸುಮ ಪ್ರಶಾಂತ್ ಉಡುಪ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೆಯುವಂಥದ್ದು ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಪ್ರಶಾಂತವಾದ ನೆರಳಲ್ಲಿ ಅರಳಿದಂಥ ಈ ಕುಸುಮ ಇವತ್ತು ಕಂಪನ್ನು ಸೂಸುತ್ತಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. 1000 ಮೈಲು ಪ್ರಯಾಣ ಮಾಡಬೇಕಿದ್ರೂ ಕೂಡ ಆರಂಭದಲ್ಲಿ 1 ಹೆಜ್ಜೆಯಿಂದಲೇ ಅದು ಆರಂಭ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆ ಪ್ರಕಾರ ಕಳೆದ ವರ್ಷ 1 ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಹಿತ್ಯ ಪರಿಷತ್ತಿಗೋಸ್ಕರ ನಾನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಕೊಂಡು ಇದೇ ರಾಜರಾಜೇಶ್ವರಿ ಅಮ್ಮನವರ ಧರ್ಮ ಚಾವಡಿಯ ಮೇಲೆ ಜಾನಪದ ನೃತ್ಯವನ್ನು ಸಂಘಟಿಸುವುದರ ಮೂಲಕ ಒಂದಷ್ಟು ಕಂಪನ್ನು ಈ ಪರಿಸರಕ್ಕೆ ಅವರು ಹಂಚಿದ್ದಾರೆ. ಇದು ಇವಾಗ ಅವರ 2ನೇ ಕಾರ್ಯಕ್ರಮ. ಇವತ್ತು ಅನೇಕ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಎಲ್ಲ ಕಡೆಗಳು ಸಾಹಿತ್ಯ
ಸಂಸ್ಥೆಗಳು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಆದರೆ ರಾಜರಾಜೇಶ್ವರಿ ಅಮ್ಮನವರ ಈ ಪಾದ ತಟದಲ್ಲಿ ಆಗುವಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ಬೆಳಕು ಮಾತಾಡಲ್ಲ, ತಾನು ಏನು ಅನ್ನುವುದನ್ನು ಅದು ಬೆಳಕಿನ ಮೂಲಕವೇ ತೋರಿಸಿಕೊಡ್ತದೆ. ಸಾಧಕರು ಅಥವಾ ಶ್ರಮಜೀವಿಗಳು ತನ್ನ ಕೆಲಸವನ್ನು ಅವರು ಬಿಂಬಿಸುವುದಿಲ್ಲ, ಅವರ ಕೆಲಸವೇ ಅವರನ್ನು ಬಿಂಬಿಸ್ತದೆ ಅಂತ ಹೇಳಿಕೊಂಡು ಕುಸುಮ ಪ್ರಶಾಂತರವರಿಗೆ ಅದು ಅನ್ವಯಿಸ್ತದೆ. ಎಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿದ್ದಾರೆ. ಇದರಲ್ಲಿ ನಾನೊಂದು ಹೆಸರು ಪಡಿಬೇಕು, ಹೆಸರು ಗಳಿಸಬೇಕು, ತನ್ನನ್ನೆಲ್ಲರೂ ಮೆಚ್ಚಬೇಕು ಇಲ್ಲ. ಅವರಿಗೆ ಬೇಕಾಗಿರೋದು ಒಂದು ತಂಡದ ಸಹಕಾರ ಮತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಒಂದಷ್ಟು ಅನುದಾನ. ಅದು ಒಂದು ಇದ್ದರೆ ಅವರು ಎಂಥ ಕಾರ್ಯಕ್ರಮಗಳಾದರೂ ಮಾಡಲಿಕ್ಕೆ ನಾನು ಸಿದ್ಧ ಅನ್ನೋದನ್ನು ಕಳೆದ 1 ತಿಂಗಳ ಹಿಂದೆ ಅವರು ನನ್ನಲ್ಲಿ ಹೇಳಿದರು. ನನಗೆ ಒಂದಷ್ಟು ಜನರ ಹೆಸರು ಕೊಡಿ ಸರ್, ನಾನೊಂದು ಕಾರ್ಯಕ್ರಮ ಮಾಡಬೇಕು, ಯಶಸ್ವಿ ಆಗಬೇಕು. ಒಂದಷ್ಟು ಜನರ ಹೆಸರನ್ನು ಕೊಟ್ಟಿದ್ದೇನೆ. ಈ ಧನಲಕ್ಷ್ಮ ಗಟ್ಟಿ ಅದು ನಾನೇ ಕೊಟ್ಟದವರಿಗೆ. ಧನಲಕ್ಷ್ಮ ಗಟ್ಟಿ ಅವರನ್ನು ಸೇರಿಸಿಕೊಳ್ಳಿ, ನಿಮಗೊಂದು ವೇದಿಕೆ ಕೂಡ ಒಂದು ಅಬ್ಬರ ಕಾಣ್ತದೆ, ಮತ್ತೊಂದು ಒಳ್ಳೆಯ ಚಟುವಟಿಕೆಯಲ್ಲಿ ಅವರು ಇದ್ದಾರೆ. ಎಲ್ಲ ಒಂದು ಕಾರ್ಯಕ್ರಮ ಕೂಡ ಅವರು ಸಹಕಾರ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿಕೊಂಡು ಚಂದ್ರ ಶೆಟ್ಟರ ಹೆಸರನ್ನು ನಾನೇ ಅವರಿಗೆ ಹೇಳಿದ್ದೇನೆ, ಅವರನ್ನು ಬಿಡಬೇಡಿ. ಸಾಹಿತ್ಯ ಪರಿಷತ್ತು ಇವತ್ತು ಗಟ್ಟಿಯಾಗಿ ಬೆಳೆದಿದ್ದರೆ ಅದು ಅವರಿಂದಲೇ. ಕೋಶಾಧಿಕಾರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಯುವ ನಾಯಕ ಕೂಡ. ಈ ರೀತಿಯಲ್ಲಿ ಒಂದು ಸಂಘಟನೆ ಬೆಳೆಸಲಿಕ್ಕೆ ಅದು ಸಾಧ್ಯ ಅಂತ ಹೇಳಿಕೊಂಡು ನಮಗೆಲ್ಲ ಗೊತ್ತಿರುವಂಥದ್ದು. ಅದೇನೇ ಇರಲಿ, ಉದ್ದ ಮಾತಾಡಲಿಕ್ಕೆ ಒಂದು ಅವಕಾಶ ಇಲ್ಲ, 2 ನಿಮಿಷ ಕೊಟ್ಟಿದ್ದಾರೆ. ಕುವೆಂಪು ಹೇಳಿದ್ದಾರೆ ಒಂದು ಸಾಲು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಧನ್ಯವಾದಗಳು ಆನಂದ ಕೆ ಅಸೇಗೊಳ್ಳಿ ಅವರಿಗೆ. ಮುಂದಕ್ಕೆ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಪವಿತ್ರನ್ನ. ಯಾಕಂದರೆ ಈ ಒಂದು ಪರಿಸರದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅದಕ್ಕೆ ತನುಮನ ಧನ ಸಹಕಾರ ಕೊಡೋದರೊಂದಿಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿರುವವರು ಪವಿತ್ರ ಕುಮಾರ್ ಗಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಮಾತಲ್ಲಿ ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ತಾಯಿ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಕುಲಸ್ವಾಮಿ ಸೋಮನಾಥ ದೇವರನ್ನು ಸ್ಮರಿಸುತ್ತಾ, ಇಲ್ಲಿಯ ಕಾರ್ಣಿಕ ದೇವದ ಕೊರಗಜ್ಜನಿಗೆ ಸ್ಮರಿಸುತ್ತಾ, ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಚಂದ್ರಾಸ್ ಶೆಟ್ಟಿ ಅವರಿಗೆ ಹಾಗೂ ಈ ಇಂದಿನ ಕನ್ನಡ ಬಾರಿಸು ಕನ್ನಡ ಡಿಂಡಿಮವನ್ನು ಉದ್ಘಾಟಿಸಿದಂಥ ಧನಲಕ್ಷ್ಮಿ ಅವರೇ ಹಾಗೂ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಷ್ಟರ ತನಕ ಕನ್ನಡ ಸಾಹಿತ್ಯ ಪರಿಷತ್ ಅಂದರೆ ಅವರು ರವೀಂದ್ರ ಅವರು ಹೇಳಿದರು, ನಗರದಲ್ಲಿ ಮಾತ್ರ ಇತ್ತು. ನಗರ ಪಾಲಿಕೆಯಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಈ ಕನ್ನಡ ಸಾಹಿತ್ಯ ಪರಿಷತ್ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅದನ್ನು ತಾಲೂಕು ಮಟ್ಟಕ್ಕೆ ತಂದರು, ಅದು ಒಳ್ಳೆಯ ಕೆಲಸ. ಆ ತಾಲೂಕು ಮಟ್ಟದಿಂದ ಪುನಃ ಗ್ರಾಮ ಮಟ್ಟಕ್ಕೆ ತಂದರು, ಅದು ಇನ್ನೂ ಒಳ್ಳೆಯ. ನಮ್ಮ ಗ್ರಾಮದ ಸಣ್ಣ ಸಣ್ಣ ಪ್ರತಿಭೆಗಳಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಕಂದಮ್ಮಗಳ ಪ್ರತಿಭೆಗಳನ್ನು ತೋರಿಸುವಂಥ ಒಂದು ಉಜ್ವಲ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಈ 300 ಗ್ರಾಮದ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು. ಇನ್ನು ಮುಂದೆಯೂ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಟ್ಟದಾಗಲಿ ಗ್ರಾಮ ಮಟ್ಟದಾಗಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನೀಡಿ ಈ ಕನ್ನಡ ಭಾಷೆಯನ್ನು ಇನ್ನೂ ಮುಂದಕ್ಕೆ ಉನ್ನತ ಮಟ್ಟಕ್ಕೆ ಕೊಂಡೋಗುವಂಥ ಕೆಲಸವನ್ನು ಮಾಡಲಿ. ಧನಲಕ್ಷ್ಮಿ ಹೇಳಿದಾಗೆ ಎಲ್ಲ ಕಡೆಯಲ್ಲೂ ಕನ್ನಡ ಎಂದರೆ ಎನ್ನಡ ಅಂತ ಹೇಳ್ತಾರೆ ಅಂತೆ. ಹಾಗೆ ಕನ್ನಡವಾಗಿ ಉಳಿಸಿ ಕನ್ನಡ ಎಲ್ಲರ ಹೃದಯವನ್ನು ಗೆಲ್ಲಲಿ. ಈ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಸದಸ್ಯರು ಈ ಕನ್ನಡನ ಉನ್ನತಕ್ಕೇರಿಸಲಿ ಎಂದು ಈ ತಾಯಿ ರಾಜೇಶ್ವರಿ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಪವಿತ್ರನ್ನ. ಮುಂದಕ್ಕೆ ನಮ್ಮ ಈ ಭಾಗದ PDO ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂಥ ಶ್ರೀಯುತ ರವೀಂದ್ರ ರಾಜು ನಾಯಕ್ ಅವರು ಒಳ್ಳೆಯ ಕ್ರಿಯಾಶೀಲರು, ಬಹಳ ಅತ್ಯುತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ರವೀಂದ್ರ ರಾಜು ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕು ಅಂತೇಳಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಮತ್ತು ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಮತ್ತು ಬಂದಂಥ ಎಲ್ಲ ಗ್ರಾಮಸ್ಥರನ್ನು ವಂದಿಸುತ್ತಾ, ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ವಲಯದ್ದು
ಈ ಕಾರ್ಯಕ್ರಮವು ನನ್ನ ಗ್ರಾಮದಲ್ಲಿ, ನನ್ನ ದೇವಸ್ಥಾನದ ಬಳಿಯಲ್ಲಿ ಆಗ್ತಾ ಇದೆ ಅಂತೇಳಿ ನನಗೆ ತುಂಬ ಹೆಮ್ಮೆಯ ವಿಷಯ. ಇಂಥ ಕಾರ್ಯಕ್ರಮಗಳು ಇನ್ನೂ ಈ ಗ್ರಾಮದಲ್ಲಿ ಮೂಡಿ ಬರಲಿ ಮತ್ತು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕಂತ ಆಶಿಸ್ತಾ, ಮತ್ತು ಇವತ್ತು ಏನು ಆಲ್ರೆಡಿ ಪ್ರಾಸ್ತಾವಿಕ ನುಡಿಯಲ್ಲಿ ಗಣ್ಯರು ನುಡಿದಿದ್ದಾರೆ. ಮತ್ತು ನಮ್ಮ ಧನಲಕ್ಷ್ಮಿ ಮೇಡಮ್ ಮಾತಾಡಿದಂಥ ಯಾವುದೇ ವರ್ಡ್ಸ್ ಉಳಿಯುವುದಿಲ್ಲ, ಯಾಕಂದರೆ ಅವರೆಲ್ಲ ಹೇಳಿರ್ತಾರೆ, ನಮಗೆ ಯಾವುದು ಬಾಕಿ ಉಳಿಸುವುದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಯಲಿ ಮತ್ತು ಭಾಗವಹಿಸಲಿಕ್ಕೆ ಇರುವಂಥ ಎಲ್ಲ ಮಕ್ಕಳಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ PDO ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಿಮಗೆ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ದುರ್ಗಾವಾಹಿನಿ ಮಹಿಳಾ ಮಂಡಳಿಯ ಕ್ರಿಯಾಶೀಲ ಅಧ್ಯಕ್ಷರು ಸುನೀತಾ ಗಟ್ಟಿ ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸಣ್ಣ ಗುಲಾಬಿಯನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ಸುನೀತಾ ಕಬಲೆ. ಅವರಿಗೆ ಪ್ರಶಾಂತ್ ಕುಸುಮ ಮೇಡಮ್ ಅವರು, ಕುಸುಮ ಪ್ರಶಾಂತ್ ಉಡುಪ ಅವರು ಹೂಗುಚ್ಛ ನೀಡಿ ಅವರನ್ನ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು. ಶೆಟ್ಟಿ ಅವರು ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತರು, ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿರುವವರು ಕುಳಿತಲ್ಲಿಂದಲೇ ನಮಗೆಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ. ನಾಗವೇಣಿ ಶೆಟ್ಟಿ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಈಗ ಸಭಾಧ್ಯಕ್ಷೀಯ ಕಾರ್ಯಕ್ರಮ ಮಾತುಗಳಿಗಾಗಿ ನಾವು ಹೋಗ್ತಾ ಇದ್ದೇವೆ. ಒಬ್ಬ ನಗುಮುಖದ ವ್ಯಕ್ತಿತ್ವ, ಪಾದರಸದ ವ್ಯಕ್ತಿತ್ವ ಅಂತೇಳಿ ಹೇಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳು ಹೌದು. ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡವರು. ಈಗಾಗಲೇ ಕಂಬಳೆಲ್ಲ ಆಗ್ತಾ ಇದೆ, ಅಲ್ಲಿ ಕೂಡ ನಮ್ಮ ಚಂದ್ರಹಾಸ್ ಶೆಟ್ಟಿಯವರು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದವರು. ಇದೀಗ ಸಭಾಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅಂತೇಳಿ ಅವರಿಗೆ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಘನ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಬಹಳ ಸುಂದರವಾದ ಸಮಾರಂಭದಲ್ಲಿ ನಾವಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಎನ್ನುವಂಥದ್ದು 108 ವರ್ಷದ ಇತಿಹಾಸ ಇರುವಂಥ ಒಂದು ಒಡೆಯರ ಕಾಲದಿಂದ ಬಂದಂಥ ಒಂದು ಸಂಪತ್ತು. ನಾವೆಲ್ಲ ಈ ಒಂದು ಸಂಪತ್ತಿನ ಭಾಗವೇ ಆಗಿದ್ದೇವೆ. ಯಾಕಂತೇಳಿದರೆ ನಾವೆಲ್ಲರೂ ಸಾಮಾನ್ಯ ಕನ್ನಡ ಮೀಡಿಯಮಲ್ಲೇ ಕಲಿತು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದರೂ ಕೂಡ ಅದು ಕನ್ನಡ ಮೀಡಿಯಂನ ಕನ್ನಡ ಶಾಲೆಯಲ್ಲಿ ಕಲಿತು ಬಂದಂಥ ಮಕ್ಕಳು ಅಂತ ಹೇಳಿಕೆ ನನಗೆ ಹೆಗ್ಗಳಿಕೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಹಲವು ಭಾಷೆಗಳು ನಾವಿದ್ದರೂ ಕೂಡ, ತುಳು ಭಾಷೆ ನಮ್ಮ ಪ್ರಾಧಾನ್ಯವಾಗಿದ್ದರೂ ಕೂಡ ಕನ್ನಡದ ಪ್ರೀತಿ ಕಿಂಚಿತ್ ನಮ್ಮಲ್ಲಿ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ರಾಜ್ಯದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಶ್ರೀನಾಥ್ ಎಂಪಿ ಅವರು ಅಧ್ಯಕ್ಷರಾದ ನಂತರ ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಇವತ್ತು ಉಳ್ಳಾಲ ಅನ್ನುವಂಥದ್ದು ಹೊಸ ತಾಲೂಕಾಗಿದೆ. 2 ವರ್ಷಗಳಿಂದ ಇದು ಅತ್ಯುತ್ತಮವಾಗಿ ಕಾರ್ಯಾಚರಿಸ್ತಾ ಇದೆ. ಅದರಲ್ಲಿ ಕೂಡ ಗ್ರಾಮಾಂತರವಾಗಿ ಇದನ್ನು ವಿಭಜಿಸಿದಾಗ ಇನ್ನೂ ಕೂಡ ಉತ್ತಮವಾದ ಸ್ಪಂದನೆ ಇದಕ್ಕೆ ದೊರಕಿದೆ. ಇದಕ್ಕೆ ಇವತ್ತು ನಮ್ಮ ಏನು ಕುಸುಮ ಪ್ರಶಾಂತ್ರವರಿದ್ದರೆ ಇವರು ಕೂಡ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ವರ್ಷ ಕೂಡ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಇವರು ಸಂಘಟಿಸಿದರು. ನಮ್ಮಲ್ಲಿರುವಂಥ ಅದು ಸೋಮೇಶ್ವರ ಇರ್ಬೋದು, ಕೋಟೆಕಾರ ಇರ್ಬೋದು, ಉಳ್ಳಾಲ ಇರ್ಬೋದು, ಪೆರ್ಮನ್ನೂರು ಈ ಭಾಗವನ್ನು ಬಿಟ್ಟರೆ ಸಾಮಾನ್ಯ 24 ಗ್ರಾಮಗಳಲ್ಲಿ 19 ಗ್ರಾಮಗಳಲ್ಲಿ ಈಗಾಗಲೇ ಸಂಚಾಲಕರನ್ನು ನಾವು ನೇಮಿಸಿದ್ದೇವೆ. ಪ್ರತಿ ಗ್ರಾಮಗಳಲ್ಲಿ ಕೂಡ ಮೊನ್ನೆ ಪಜ್ಜಿರಲ್ಲಿ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ನಡೆಯಿತು. ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಸಂಚಾಲಕರು ಅತ್ಯುತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕನ್ನಡದ ಕಹಳೆಯಲ್ಲಿ ಮೊಳಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಮಾಡಿರುವಂಥ ಕಾರ್ಯ, ಅದರಲ್ಲಿ ಕೂಡ ಮಕ್ಕಳಿದ್ದಾರೆ. ತುಂಬ ಮಕ್ಕಳಂತೇಳಿದರೆ ನಮ್ಮ ಮನೆಯ ನಂದಾದೀಪಗಳು. ಅವರಲ್ಲಿರುವಂಥ ಪ್ರತಿಭೆಯನ್ನು ಈ ಒಂದು ಇಂಥ ವೇದಿಕೆಯನ್ನು ನಿರ್ಮಿಸಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರ ತರುವಂಥ ಪ್ರತಿ ಮಕ್ಕಳಲ್ಲಿರುವಂಥ ಪ್ರತಿಭೆ ಅಂತೇಳಿದರೆ ಅವರೊಂದು ಮೂರ್ತಿ ಇದ್ದ ಹಾಗೆ. ಆ ಮೂರ್ತಿ ಆಗಬೇಕಿದ್ರೆ ತಮ್ಮ ಕೈ ಚಾಲಕದಿಂದ ಅದನ್ನು ಕೆತ್ತಿ ತೀಡಿದಾಗ ಮಾತ್ರ ಅದು ಒಂದು ಶಿಲ್ಪಿಗೆ ಮೂರ್ತಿಯಾಗಿ ಪಡೀಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿರುವಂಥ ಒಂದು ಪ್ರತಿಭೆಯನ್ನು ಹೊರತರಲಿಕ್ಕೆ ಇಂತಹ ವೇದಿಕೆಯನ್ನು ನಿರ್ಮಿಸಿ ನಾವೆಲ್ಲರೂ ಅದಕ್ಕೆ ನಿನ್ನಲ್ಲಿ ಇಂಥ ಪ್ರತಿಭೆ ಇದೆ ಎನ್ನುವಂಥ ಒಂದು ಕೆಲಸವನ್ನು ಮಾಡಿದಾಗ ನಾವು ಕೂಡ
ಅವರ ಜೀವನದಲ್ಲಿ ಒಂದು ಶಿಲ್ಪಿಗಳಾಗಿ ಕೆಲಸಕ್ಕೆ ಕಾರ್ಯ ಬರ್ತವೆ. ಈ ನಿಟ್ಟಿನಲ್ಲಿ ಇವತ್ತು ಮಾಡಿರುವಂಥ ಕೆಲಸ ಅತ್ಯುತ್ತಮವಾದ ಕೆಲಸ. ಅದು ಒಬ್ಬ ವ್ಯಕ್ತಿ ಇದ್ದಿರ್ಬೋದು, 100 ವ್ಯಕ್ತಿ ಇದ್ದಿರ್ಬೋದು, ಇಲ್ಲದ್ರೆ ಎಷ್ಟೇ ಜನರಿಗೆ ಸಹಕಾರಿಯಾದರೂ ಕೂಡ ಅದು ಸಮಾಜಕ್ಕೆ ಸಲ್ಲುವಂಥ ಕೆಲಸ ಅಂತ ಹೇಳುತ್ತಾ ಈ ನಿಟ್ಟಿನಲ್ಲಿ ಕುಸುಮ ಪ್ರಶಾಂತ್ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಮುಖಾಂತರ ಈ ಕಾರ್ಯ ಅತ್ಯುತ್ತಮವಾಗಿ ನಡೀಲಿ, ಸಾಂಘವಾಗಿ ಒಳ್ಳೆ ರೀತಿಯಲ್ಲಿ. ನಿಮ್ಮಲ್ಲಿ ಇದು ಯಾವುದೇ ರೀತಿಯ ಮನಸ್ತಾಪ ಬರದೆ, ಇದು ಕಾಂಪಿಟೇಷನ್ ಆಗಿ ನೀವು ತೆಗೊಳ್ತಾ ಇದ್ದೀರಿ. ಇದರಲ್ಲಿ ಯಾರಿಗಾದರೂ ತೊಂದರೆ ಆಗುವಂಥದ್ದು, ಮನಸ್ಸಲ್ಲಿ ಒಂದು ಕಿಂಚಿತ್ ಕಳವಳಗಳು ಅಥವಾ ಯಾವುದೇ ರೀತಿಯ ಒಂದು ಕಿರಿಕಿರಿ ಆಗುವಂಥದ್ದು ಸಾಮಾನ್ಯ. ಅದು ಅತ್ಯುತ್ತಮವಾಗಿ ಮೂಡಿ ಬರಲಿ. ಯಾವುದನ್ನು ಕೂಡ ಸ್ಪರ್ಧೆಯಾಗಿ ತಗೊಂಡ್ರು ಕೂಡ ನಂತರ ನಾವೆಲ್ಲ ಆತ್ಮೀಯರು, ನಾವೆಲ್ಲ ಪ್ರೀತಿಯಿಂದ ಬಂಧುಗಳೆನ್ನುವ ಭಾವನೆ ನಮ್ಮಲ್ಲಿ ಮೂಡಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಸಾಹಿತ್ಯ ಪರಿಷತ್ತು. ಧನ್ಯವಾದಗಳು ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮ ಸಭಾಧ್ಯಕ್ಷತೆ ವಹಿಸಿ ಬಹಳ ಚಂದ ರೀತಿಯಲ್ಲಿ. ಈಗಾಗಲೇ ನಮ್ಮ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ ಹೇಳಿದರು, ಕೇವಲ ಚಂದ್ರಹಾಸರು ದೇಣಿಗೆಯನ್ನು ನೀಡುವುದು ಮಾತ್ರ ಅಲ್ಲ, ಅದು ಬಿಡಿ, ಅದು ಅವರ ದುಡಿದದಲ್ಲಿ ಒಂದು ಪಾಲು ಅದಕ್ಕೆ ಅಂತಲೇ ಇಡ್ತಾರೆ. ಅವರ ಬಗ್ಗೆ ತುಂಬ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಅದಕ್ಕಿಂತಲೂ ಅವರ ವ್ಯಕ್ತಿತ್ವ ಬಹಳ ಒಳ್ಳೆಯ ವ್ಯಕ್ತಿತ್ವ, ಎಲ್ಲರಿಗೂ ಮಾದರಿಯಾಗಿರ್ತಾರೆ. ಅದರೊಟ್ಟಿಗೆ ಅವರ ಮಾತುಗಳು ಕೂಡ ಅಷ್ಟು ಒಳ್ಳೆಯದಾಗಿರ್ತದೆ, ಯಾರ ಮನಸ್ಸನ್ನು ನೋಯಿಸದಂಥ ಮಾತುಗಳು ಕಂಡು ಬರ್ತದೆ ಚಂದ್ರಹಾಸ್ ಅವರ ಮಾತುಗಳು. ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಬಂದಕ್ಕೆ ಬಂದಂಥ ಎಲ್ಲ ಅತಿಥಿವರಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಭಾಸ್ಕರ್ ಅವರು ವೇದಿಕೆಗೆ ಬರುತ್ತಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕ ಇದೀಗ ಅಂತಿಮ ಘಟ್ಟದಲ್ಲಿದೆ, ಅದು ಧನ್ಯವಾದಗಳು. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷತೆಯನ್ನು ವಹಿಸಿದಂಥ ಧನಲಕ್ಷ್ಮಿ ಗಟ್ಟಿ ಅವರಿಗೂ ಇವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಲಯನ್ ಚಂದ್ರಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿ ಆಗಮಿಸಿದಂಥ ಶ್ರೀ ಆನಂದಕೈ ಅಸೇಗೋಳಿ, ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಅತಿಥಿಗಳ ಆಗಮಿಸಿದಂಥ ಶ್ರೀ ಪವಿತ್ರ ಕುಮಾರ್ ಗಟ್ಟಿ, ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅತಿಥಿಗಳು ಇನ್ನೋರ್ವರಾದಂಥ ಶ್ರೀ ರವೀಂದ್ರ ರಾಜ್ ನಾಯಕ್, ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದರಲ್ಲಿ ಇನ್ನೋರು ಅತಿಥಿಗಳಾದಂಥ ಶ್ರೀಮತಿ ನಾಗವೇಣಿ ಶೆಟ್ಟಿ, ಇವರಿಗೂ ಸಹ ಧನ್ಯವಾದ ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ರಾಧಾಕೃಷ್ಣ ರಾವ್, ಇವರಿಗೂ ಸಹ ಧನ್ಯವಾದ ಅರ್ಪಿಸಿದ್ದೇವೆ. ಅದೇ ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿ ಶ್ರೀ ಕುಸುಮ ಪ್ರಶಾಂತ್ ಉಡುಪ, ಇವರಿಗೂ ಸಹ ಧನ್ಯವಾದ ಅರ್ಪಿಸಿದ್ದೇವೆ. ಅದರಲ್ಲಿ ಆಗಮಿಸಿದ ಛಾಯಾಗ್ರಾಹಕರು ಇವತ್ತಿನ ಕಾರ್ಯಕ್ರಮಕ್ಕೆ, ಅದೇ ರೀತಿಯಲ್ಲಿ ಮಾಧ್ಯಮದ ವರ್ಗದವರಿಗೂ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದ ಎಲ್ಲ ಎಲ್ಲಿಯಾದರೂ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆಯನ್ನು ಯಾಚಿಸಿದ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿದ ಮುಂದಿನ ಕಾರ್ಯಕ್ರಮಕ್ಕೆ ತೆರವುಗೊಳಿಸಿದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದಂತಹ ಒಬ್ಬ ಕ್ರಿಯಾಶೀಲ ಸಂಘಟನಾ ಚತುರ, ಶ್ರುತಿಲಯ ಕಲಾ ಕೇಂದ್ರದ ನಿರ್ದೇಶಕರು, ಅತ್ಯುತ್ತಮ ಅಧ್ಯಾಪಕರು ಆಗಿರುವಂಥ ಶ್ರೀಯುತ ಭಾಸ್ಕರ್ ಕುತ್ತಾರ್ ಅವರಿಗೆ ವಂದನೆಗಳು. ಇದೀಗ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ತೀರ್ಪುಗಾರರನ್ನು ವ್ಯಕ್ತಿ ಪರಿಚಯವನ್ನು ಮಾಡುವಂಥ ಕಾರ್ಯಕ್ರಮ. ಈ 3 ತೀರ್ಪುಗಾರರನ್ನು ಬಹಳ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೇದಾಗಿ ವಿದ್ವಾನ್ ಪ್ರಮೋದ್ ಕುಮಾರ್ ಅವರು, ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸುತ್ತಾ ದಯವಿಟ್ಟು ನಮ್ಮ ಪ್ರಮೋದ್ ಉಳ್ಳಾಲರ ಸಾಧಕತೆ ಎಂದು ಹೇಳುತ್ತಾ ಈ ಅಂದದ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀಯುತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರವರ ಬಗ್ಗೆ ಪರಿಚಯದ ಮಾತುಗಳು. ಗುರು ಶಾಂತಲಾ ಪ್ರಶಸ್ತಿ ವಿಜೇತ ಉಳ್ಳಾಲ್ ಮೋಹನ್ ಕುಮಾರ್, ಕಲಾಶ್ರೀ ಪ್ರಶಸ್ತಿ ಮಾನಿತರಾದ ವಿದೂಷಿಯರಾದ ರಾಜಶ್ರೀ ಉಳ್ಳಾಲ್, ಶಾರದಾ ಮಣಿಶೇಖರ್ ಹಾಗೂ ವಿದ್ವಾನ್ ಪ್ರವೀಣ್ ಬೆಂಗಳೂರು ಇವರ ಶಿಷ್ಯರಾಗಿರುವ ಪ್ರಮೋದ್ ದೂರದರ್ಶನದ ಶ್ರೇಣೀಕೃತ ಕಲಾವಿದರು. ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಇದರ ನೃತ್ಯ ನಿರ್ದೇಶಕರಾಗಿರುತ್ತಾರೆ. ಕರ್ನಾಟಕ ಸರಕಾರದಿಂದ ರಾಜ್ಯ ಮಟ್ಟದಲ್ಲಿ ಜರುಗಿದ ಯುವ ಪ್ರತಿಭೆ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತಮ್ಮಗಾಸಿಕೊಂಡ ಮೊದಲ ಯುವ ಕಲಾವಿದ. ಹಾಗೆಯೇ ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ 3 ಬಾರಿ ಪ್ರಥಮ ಸ್ಥಾನ ಗೆದ್ದವರು. MMCA ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದದ್ದು ಬೆಸ್ಟ್ ಡಾನ್ಸರ್ ಅವಾರ್ಡ್ ಪಡೆದಿರುತ್ತಾರೆ. ಸ್ಪರ್ಧೆಗಳ ಗೆಲುವಿನಿಂದ ಟ್ಯಾಲೆಂಟ್ ಹಂಟ್ ಪ್ರಶಸ್ತಿ, ರಾಣಿ ಅಬ್ಬಕ್ಕ ಯುವ ಕಲಾ ಪ್ರಶಸ್ತಿಯನ್ನು ಮೂಡಿಗೆರಿಸಿಕೊಂಡವರು.
ದುಬೈ UAE ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೀಡಿ ಅಂತಾರಾಷ್ಟ್ರೀಯ ಪಿಂಗಾರ ಪ್ರಶಸ್ತಿ, JCI ಸಾಧನಶ್ರೀ ಪ್ರಶಸ್ತಿ, ದೆಹಲಿಯಲ್ಲಿ ಗಾಯನ ರತ್ನ ನ್ಯಾಷನಲ್ ಅವಾರ್ಡ್ ಮುಂತಾದವುಗಳಿಂದ ಮಾನಿತರಾಗಿದ್ದಾರೆ. ತುಳು ಭಾಷೆಯಲ್ಲಿ ಅನೇಕ ನೃತ್ಯ ರೂಪಕಗಳಿಗೆ ನೃತ್ಯ ಸಂಯೋಜಿಸಿ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿ ಜನಮನ ಗೆದ್ದವರು. ಮಂಗಳ ಜ್ಯೋತಿ ವಿಶೇಷ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಿರುವ ಪ್ರಮೋದ್ ಬ್ರಹ್ಮಶ್ರೀ ನಾರಾಯಣ ಗುರುವರು ನೃತ್ಯ ರೂಪಕ ಪ್ರದರ್ಶನ ನೀಡಿ ಅದರಲ್ಲಿ ಬಂದಂಥ ಹಣವನ್ನು ಕ್ಯಾನ್ಸರ್ ಪೀಡಿತ ಬಡ ಮಕ್ಕಳಿಗೆ ನೀಡಿರುವ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸಿದವರು. ಇವರ ಕಲಾ ಸಾಧನೆಯನ್ನು ಪರಿಗಣಿಸಿ ನೃತ್ಯ ಲಹರಿ ನಾಟ್ಯಾಲಯವು ನಾಟ್ಯ ನಿರಂಜನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೆಯೇ 2023ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಸಂಘದ ಪರವಾಗಿ ಸರ್ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನಮ್ಮ ಒಬ್ಬ ಅತ್ಯುತ್ತಮ ಅಧ್ಯಾಪಕರು ಪ್ರಮೋದ್ ಕುಮಾರ್ ಅವರನ್ನು ಸ್ವಾಗತಿಸಬೇಕು, ಗುಲಾಬಿ ನೀಡಿ ತಾಂಬೂಲ ನೀಡಿ ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡ್ತೇನೆ. ಮುಂದಕ್ಕೆ ಶ್ರೀಯುತ ನರೇಶ್ ಅವರ ವ್ಯಕ್ತಿ ಪರಿಚಯವನ್ನು ಶ್ರೀಮತಿ ಸೌಮ್ಯ ಅವರು, ಮೋಹನ್ ಶಿರ್ಲಾಲ್ ಇವರು ವ್ಯಕ್ತಿ ಪರಿಚಯ ಮಾಡಬೇಕು ಅಂತೇಳಿ ವಿನಂತಿ. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಬಹಳ ಕಾರ್ಯಕ್ರಮಗಳು ಇರ್ತದೆ. ಅದರ ಒತ್ತಡಗಳ ಮಧ್ಯೆ ಕೂಡ ಸಂತೋಷ್ ಕುಮಾರ್ ಬೋಳಿಯಾರ್ ಅವರು, ಈಗಾಗಲೇ ಗೊತ್ತಿದೆ ಸಂತೋಷನ ಬಗ್ಗೆ ನಾವು ಹೇಳಬೇಕು ಅಂತ ಇಲ್ಲ, ಇಡೀ ಒಂದು ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ ಅಧ್ಯಕ್ಷರಾಗಿ ನಮ್ಮ ರಾಜ್ಯದಲ್ಲಿ ಅಂಥ ಒಂದು ಕಂಪನಿ ಉಂಟು ಅಂತೇಳಿ ಗೊತ್ತು ಮಾಡಿದವರು. ಅದು ಮಾತ್ರ ಅಲ್ಲದೆ ಹಲವಾರು ಸರ್ಕಾರೇತರ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟು ನಮ್ಮ ಊರಿಗೆ ಒಂದು ಒಳ್ಳೆಯ ಗೌರವವನ್ನು ತಂದುಕೊಟ್ಟವರು ಸಂತೋಷ್ ಕುಮಾರ್ ಬೋಳಿಯಾರ್ ಅವರು. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಗುಲಾಬಿ ನೀಡಿ ಅವರನ್ನು ಸತ್ಕರಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ಸಂತೋಷನ ಏನೋ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, 2 ಶುಭ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪ್ರಪ್ರಥಮವಾಗಿ ಅಮ್ಮ ರಾಜರಾಜೇಶ್ವರಿ ಅಮ್ಮನ ಚರಣ ಪಾದ ಕಮಲಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ವಿಶೇಷದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ವಿಶೇಷವಾಗಿ ಬಾರಿಸು ಕನ್ನಡ ಡಿಂಡಿಮ ಕಾರ್ಯಕ್ರಮ, ಅದರಲ್ಲಿ ಜಿಲ್ಲಾ ಮಟ್ಟದ ಸಮೂಹ ಸ್ಪರ್ಧೆ ಇಟ್ಟು ಯಾವ ಪ್ರತಿಭೆ ಉಂಟೋ ಆ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಅನಾವರಣ ಮಾಡುವಂಥ ಒಂದು ಬಹಳ ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳು. ನಿರಂತರವಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆ ಯಾವುದಂದರೆ 100 ಪ್ರತಿಭೆಗಳು. ಅಂಥ ಒಂದು ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಅನಾವರಣಗೊಳಿಸಿಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆ ಮಾಡ್ತಾ, ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿ ಪರಮಾತ್ಮ ನಿಮಗೆ ಅನುಗ್ರಹಿಸಲಿ. ಕನ್ನಡ ಸಾಹಿತ್ಯ ಇದರಲ್ಲಿ ಕೂಡ ಅತ್ಯುನ್ನತವಾದ ಸ್ಥಾನಮಾನವು ತಮಗೆ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಮಾರ್ ಸಸಿ ಹಿತ್ತಲು ಅವರ ವ್ಯಕ್ತಿ ಪರಿಚಯವನ್ನು ಸೌಮ್ಯ ಮೋಹನ್ ಅವರು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿ ಅಂತ ಸಂತೋಷ್ ಕುಮಾರ್ ಬೋಳಿಯಾರ್ ಅವರಿಗೆ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಹಿಂದೂ ಕುಷ್ಠ ನಿವಾರಣಾ ಸಂಘ ಇದರ ಬ್ರಿಡ್ಜ್ ಟಿವಿಯಲ್ಲಿ ಯೋಜನೆ ವ್ಯವಸ್ಥಾಪಕರಾಗಿ ದುಡಿಯುತ್ತಿರುವ ಜೊತೆಗೆ ಬಬ್ಲಿ ಸ್ಮರಣಿಕೆ ಮಳಿಗೆ ಎಂಬ ಸ್ವಂತ ಉದ್ಯಮ ನಡೆಸುತ್ತಿರುವ ನರೇಶ್ ಕುಮಾರ್ ಅವರು ಪ್ರವೃತ್ತಿಯಲ್ಲಿ ಲೇಖಕ, ನಾಟಕಕಾರ, ನಿರ್ದೇಶಕ, ನೃತ್ಯಪಟುವಾಗಿ ಗುರುತಿಸಿಕೊಂಡವರು. ಮೂಲ ಜನಪದ ಕುಣಿತಗಳ ಅಧ್ಯಯನ, ತರಬೇತಿ ಮತ್ತು ಪ್ರದರ್ಶನ ನೀಡಿದೆ ಹಿರಿಮೆ ಇವರದು. ನೇಪಾಳ, ಅಸ್ಸಾಂ, ಒರಿಸ್ಸಾ, ದೆಹಲಿ ಸಹಿತ ದೇಶದ 10ಕ್ಕೂ ಅಧಿಕ ರಾಜ್ಯದಲ್ಲಿ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕಾರ್ಯಕ್ರಮ ನೀಡಿದ್ದಾರೆ. ಇದಲ್ಲದೆ ಚಂದನ ದೂರದರ್ಶನ ವಾಹಿನಿಯಲ್ಲಿ 5 ಬಾರಿ ತುಳು ಕಾರ್ಯಕ್ರಮ ನೀಡಿದ ಹಿರಿಮೆ ಇವರದು. ಒರಿಸ್ಸಾದ ಭುವನೇಶ್ವರದಲ್ಲಿ ನಡೆದಿದ್ದ ಮತ್ತು ಅಸ್ಸಾಂ ರಾಜ್ಯದ ಸಿರಾಂಗ್ ಜಿಲ್ಲೆಯಲ್ಲಿ ನಡೆದ ಅಂತಾರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಭಾಗವಹಿಸಿದ್ದಾರೆ. ಮಕ್ಕಳ ಮಾನಸಿಕ ಬಲವರ್ಧನೆಯನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯ ಎಂಬುದನ್ನು ಕಂಡುಕೊಂಡಿರುವ ಇವರು ಇದಕ್ಕಾಗಿ ಫೆಡರೇಷನ್ ಆಫ್ ಆಟಿಟ್ಯೂಡ್ ಆ್ಯಂಡ್ ಕಲ್ಚರಲ್ ಎಜುಕೇಷನ್ ಎನ್ನುವ ಟ್ರಸ್ಟ್ ಕಟ್ಟಿ ಈ ಮೂಲಕ 10 ಕಾರ್ಯಕ್ರಮ ಉಚಿತ ಕೌನ್ಸಿಲಿಂಗ್ ಸೆಂಟರ್ ನಡೆಸುತ್ತಿದ್ದಾರೆ.
70 ವರ್ಷದ ಇತಿಹಾಸ ಇರುವ ಭಾರತ ಸರ್ಕಾರ ಪ್ರವರ್ತಿಸಿದ ಹಿಂದೂ ಕುಶ್ ನಿವಾರಣ್ ಸಂಘ್ ಮಂಗಳೂರು ಇದರ ಯೋಜನಾ ವ್ಯವಸ್ಥಾಪಕರಾಗಿ ಕಳೆದ 13 ವರ್ಷದಿಂದ ದುಡಿಯುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಮಂಡಳಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಿಂಗೊಳ್ಳುಡು ಬುಲ್ಪು ಎನ್ನುವ ತುಳು ಕಥಾ ಸಂಕಲನ ಪ್ರಕಟಿಸಿರುವ ಇವರು ಬೀರೆದ ಡೆನ್ನಾನ, ಜ್ಯೋತಿರ್ನಾದ, ಬ್ರಹ್ಮಶ್ರೀ ನಾರಾಯಣಗುರು ಮುಂತಾದ ಭಜನಾ ಸಿಡಿಗಳಿಗೆ ಗೀತ ಸಾಹಿತ್ಯ ಒದಗಿಸಿದ್ದು, ಗಬ್ಬರ್ ಸಿಂಗ್ ಎಂಬ ತುಳು ಸಿನಿಮಾಕ್ಕೆ ಸಾಹಿತ್ಯ ಬರೆದಿದ್ದಾರೆ. 5 ತುಳು ಸಿನಿಮಾದಲ್ಲಿ ನಟಿಸಿರುವ ಇವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಭಾರತೀಯ ಯುವಜನಾ ಸೇವಾ ಸಂಘವು 2007ರಲ್ಲಿ ಬಸವಶ್ರೀ ರಾಜ್ಯ ಯುವ ಪ್ರಶಸ್ತಿ ಹಾಗೂ ಯುವವಾಹಿನಿ ಸಂಸ್ಥೆ 2011ರಲ್ಲಿ ಪ್ರಭಾಕರ ನೀರುಮಾರ್ಗ ಯುವವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿ ಮತ್ತು ಇದರ ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಕರ್ನಾಟಕ ಏಕೀಕರಣ ಪ್ರಶಸ್ತಿ, ವಿಜೇತ ಕಿನ್ನಿಗೋಳಿಯ ಯುಗಪುರುಷ ಸಂಸ್ಥೆ ಯುಗಪುರುಷ ರಾಜ್ಯೋತ್ಸವ ನೀಡಿದೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು 2018ರಲ್ಲಿ ಜಿಲ್ಲಾ ಯುವ ಪ್ರಶಸ್ತಿ ನೀಡಿದರಲ್ಲದೆ 2019ರಲ್ಲಿ ನ್ಯಾಷನಲ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ರಾಷ್ಟ್ರೀಯ ಯುವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂದಿನ ಕಾರ್ಯಕ್ರಮದ ತೀರ್ಪುಗಾರರು ಆಗಮಿಸಿರುವ ನರೇಶ್ ಕುಮಾರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವ್ಯಕ್ತಿ ಪರಿಚಯವನ್ನು ಮುಂದಿಟ್ಟಂತಹ ಸೌಮ್ಯ ಮೋಹನ್ ಅವರಿಗೆ ವಂದನೆಗಳು. ಎಲ್ಲರ ಕರತಾಳದೊಂದಿಗೆ ನಮ್ಮ ನರೇಶ್ ಸಸಿಹಿತ್ತುಲವನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ನಮ್ಮ ರಾಧಾಕೃಷ್ಣ ರಾವ್ ಅವರು ಬಂದು ಅವರಿಗೆ ತಾಂಬೂಲ ಮತ್ತು ಪ್ರೀತಿಯ ದ್ಯೋತಕ ಆಗಿರುವಂಥ ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮುಂದಕ್ಕೆ ನಮ್ಮ ಮತ್ತೂರು ತೀರ್ಪುಗಾರರು ನಮ್ಮ ವಿಜಯಲಕ್ಷ್ಮಿ ಕಟೀಲ್ ಅವರ ವ್ಯಕ್ತಿ ಪರಿಚಯವನ್ನು ಕುಸುಮ ಅವರು ಮಾಡಬೇಕು ಅಂತೇಳಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಸಿರಿಗನ್ನಡಂ ಗೆಲ್ಗೆ. ನನಗೆ ಬಹಳ ಸಂತೋಷದ ವಿಷಯ ಯಾಕೆ ಅಂತ ಹೇಳಿದರೆ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು, ನನಗೆ ಅವರದ್ದು ಮೇಡಮ್ ಅಂತ ಹೇಳಬೇಕಂತ ಅನಿಸ್ತಾ ಇದೆ. ಯಾಕೆಂದರೆ ಅವರು ನನ್ನ ಶಿಕ್ಷಕಿ, ನನ್ನ ಕನ್ನಡ ಶಿಕ್ಷಕಿ. ನಾನು ಹೈಸ್ಕೂಲನ್ನು ಬಬ್ಬುಕಟ್ಟೆ ಹೈಸ್ಕೂಲಲ್ಲಿ ಕಲ್ತಿದ್ದೇನೆ. ಸೊ ಅವರು ನನ್ನ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಹಾಗಾಗಿ ಅವರ ವ್ಯಕ್ತ ಪರಿಚಯವನ್ನು ನನಗೆ ಬೇರೆ ಯಾರಿಗೂ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರ ವ್ಯಕ್ತ ಪರಿಚಯವನ್ನು ನಾನೇ ಮಾಡ್ತಾ ಇದ್ದೇನೆ ಇವಾಗ. ಸರಕಾರಿ ಪ್ರೌಢಶಾಲೆ ಮಂಚಿ ಕೊಳ್ನಾಡು ಬಂಟ್ವಾಳ ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಲಕ್ಷ್ಮಿ ಕಟೀಲು ಈ ಭಾಗದ ಪ್ರತಿಭಾನ್ವಿತ ಲೇಖಕಿ. ಕನ್ನಡ ಹಾಗೂ ತುಳು ಎರಡೂ ಭಾಷೆಗಳಲ್ಲಿ ತನ್ನ ಸಾಹಿತ್ಯ ಸಾಧನೆಯನ್ನು ಗುರುತು ಹಾಕಿಕೊಂಡಿರುವ ಇವರು ಬರಹಗಾರ್ತಿಯಾಗಿ ಕವಯಿತ್ರಿಯಾಗಿ ಗುರುತಿಸಿಕೊಂಡವರು. ಅಂದಾಜು 200ಕ್ಕೂ ಹೆಚ್ಚು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಇವರ ಕತೆ, ಕವಿತೆ, ಭಾಷಣ, ಲೇಖನಗಳು ಆಕಾಶವಾಣಿ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಇವರ ವೃತ್ತಿ ಜೀವನದ ನೆನಪಿನಂಗಳದಿಂದ ಆರಿಸಿ ಬರೆದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಅಂಕಣ ಬರಹಗಳ ಕೃತಿ ಕರಿಹಲಗೆಯ ಬಿರಿಯಕ್ಷರಗಳು ಅಲ್ಲದೆ ಭೃಂಗದ ಬೆನ್ನೇರಿ ಎಂಬ ಕವನ ಸಂಕಲನ ಬಿಡುಗಡೆಯಾಗಿದೆ. ಮನಸ್ಸಿಜೆಯ ಮುಸ್ಸಂಜೆಯ ಮಾತು ಮತ್ತು ಶಿಶುಗೀತೆಗಳ ಕವನ ಸಂಕಲನ ಬಿಡುಗಡೆಗೆ ಸಿದ್ಧವಾಗಿದೆ. ಇವರು ಬರೆದಿರುವ ತಲ್ಲಣಿಸದಿರು ಮನವೇ ಎಂಬ ಕಿರುನಾಟಕ ಆರೋಗ್ಯ ಇಲಾಖೆಯ ಬಹುಮಾನವನ್ನು ಪಡೆದಿರುತ್ತದೆ. ಹಸಿರು ಶಕ್ತಿ ಎಂಬ ವೈಜ್ಞಾನಿಕ ನಾಟಕ ಶಿಕ್ಷಣ ಇಲಾಖೆಯಿಂದ ಬಹುಮಾನ ಪಡೆದಿರುತ್ತದೆ. ಭಾವಗೀತೆ, ಗಜಲ್ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಕವಿತೆ ಬರೆಯುತ್ತಿರುವ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ಇವರು ಒಬ್ಬ ಒಳ್ಳೆಯ ಭಾಷಣಕಾರ್ತಿ, ನಿರೂಪಕಿ, ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಇರುವ ಇವರು ಶಿಕ್ಷಣ ಇಲಾಖೆಯಲ್ಲಿ ಸಂಪನ್ಮೂಲ ಶಿಕ್ಷಕಿಯಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಾಜ್ಯ ಮಟ್ಟದ ಕುಣಿತ ಭಜನೆ, ಯುವಜನ ಮೇಳಗಳಲ್ಲಿ ತೀರ್ಪುಗಾರಿಕೆ ಮಾಡಿದ ಅನುಭವ ಇವರದ್ದು. ಹಲವಾರು ಸಂಘಟನೆಗಳಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಇವರು ಗಾಯಕಿಯಾಗಿ ತಮ್ಮ ಅದೆಷ್ಟೋ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ವಿದ್ಯಾರ್ಥಿಗಳ ಪ್ರೀತಿಯ ಕನ್ನಡ ಶಿಕ್ಷಕಿಯಾಗಿ ಜನಪ್ರಿಯರಾದವರು. ಇತ್ತೀಚೆಗೆ ಬೆಂಗಳೂರಿನ ಚಂದನ ವಾಹಿನಿಯ ಮಾತುಕತೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನೀಡಿರುತ್ತಾರೆ. ಸತ್ಯ ಸಂಶೋಧನಾ ಕೇಂದ್ರದಿಂದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪಡೆದ ಇವರು 2022-23ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜಿನ ತುಳು MA ಪದವಿಯಲ್ಲಿ 3ನೇ ರ್ಯಾಂಕನ್ನು ಪಡೆದಿರುತ್ತಾರೆ.
ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಕಟೀಲ್ ಅವರಿಗೆ ಪ್ರೀತಿಯ ದ್ಯೋತಕ ಗುಲಾಬಿ ಹಾಗೂ ತಾಂಬೂಲವನ್ನು ನೀಡಿ ಸ್ವಾಗತ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು ನಾಗವೇಣಿ ಅಕ್ಕ ಹಾಗೂ ಮೂವರು ತೀರ್ಪುಗಾರರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಕಾರ್ಯಕ್ರಮದ ನಿರೂಪಣೆಗಾಗಿ ಶ್ರೀಯುತ ನವೀನ್ ಮತ್ತು ಹೇಮಾ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಅತಿಥಿಯಾಗಿ ಬಂದಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಇವರ ದಿವ್ಯ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಳ್ಳುತ್ತಾ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸರ್ ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮದ ಮಹಾ ಪ್ರೇರಕರಾಗಿ ನಿಂತಹ ಶ್ರೀಯುತ ತ್ಯಾಗಂ ಅರೆಕಳ ಇವರು ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಇವರಿಗೆ ಸಾಂಪ್ರದಾಯಿಕ ಹೂ ಮತ್ತು ತಾಂಬೂಲವನ್ನು ನೀಡುವ ಮೂಲಕ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂತಹ ಸಾಹಿತ್ಯ ಪರಿಷತ್ತಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಪ್ರೇರಕ ಶಕ್ತಿಯಾಗಿ ಎಲ್ಲ ಕಡೆ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಅದೇ ನಿಟ್ಟಿನಲ್ಲಿ ಇದೀಗ ನಮ್ಮ ಕಾರ್ಯಕ್ರಮಕ್ಕೂ ಆಗಮಿಸಿ ತಮ್ಮ ಉಪಸ್ಥಿತಿಯನ್ನು ನೀಡಿ ಕಾರ್ಯಕ್ರಮದ ಮೆರುಗನ್ನು ಇನ್ನೂ ಕೂಡ ಹೆಚ್ಚಿಸಿಕೊಂಡಿದ್ದೀರಿ ಸರ್. ಒಂದು ವಿಚಾರಗಳನ್ನು ಸ್ಪರ್ಧಾ ತಂಡಗಳಿಗೆ ನೀಡಬೇಕಾಗಿ ಕೇಳಿಕೊಳ್ತೀವಿ. ಓಕೆ, ಪ್ರಪ್ರಥಮವಾಗಿ ಈ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಪ್ರೀತಿಯಿಂದ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಹೋಗಬಾರ್ದು, ಯಾವಾಗಲೂ ಬಹುಮಾನ ವಿತರಣೆ ಆದಮೇಲೆ ತೀರ್ಪುಗಾರರು ಹೋಗಬೇಕು, ಇದು ಕ್ರಮ. ಆದರೆ ನಿನ್ನೆ ಮಧ್ಯಾಹ್ನ ಶುರುವಾಗಿದೆ ತೀರ್ಪುಗಾರಿಕೆ. ನಿನ್ನೆ ಉಪ್ಪಿನಂಗಡಿಯಲ್ಲಿ ಭಜನೆ, ಅಲ್ಲಿಂದ ಬರುವಾಗಲೇ ಬೆಳಗ್ಗೆ 5 ಗಂಟೆ, ಮತ್ತೆ ಬೆಳಿಗ್ಗೆ ಅಂಬಿಗರ ಚೌಡಿ ಅದರದ್ದು ಭಜನಾ ಸ್ಪರ್ಧೆದು ತೀರ್ಪುಗಾರಿಕೆ, ಅಲ್ಲಿಂದ ಮತ್ತೆ ಇಲ್ಲಿ, ಇನ್ನು ಮತ್ತೆ ಇಲ್ಲಿಂದ ನಾಟಕ. ಹಾಗಾಗಿ ಒತ್ತಡದಲ್ಲಿದ್ದೇನೆ, ಅದಕ್ಕಾಗಿ ಪೂರ್ವವಾಗಿ ಹೋಗ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಅದ್ಭುತವಾಗಿ ತುಂಬ ಸಮಯ ಆಯಿತು ಒಂದು ವೆರೈಟಿ ಪ್ರೋಗ್ರಾಮಿಗೆ, ವೈವಿಧ್ಯ ಸ್ಪರ್ಧೆಗೆ, ತೀರ್ಪುಗಾರಿಕೆಗೆ ಹೋಗದೆ. ಅಂದರೆ ಈಗ ಕುಣಿತ ಭಜನೆ ಬಂದ ಮೇಲೆ ಎಲ್ಲ ಕಡೆ ಕುಣಿತ ಭಜನೆಯೇ ಮಾಡ್ತಾ ಇದ್ದಾರೆ. ಮುಂಚೆಲ್ಲ ಜಾನಪದ ನೃತ್ಯಗಳು, ವೈವಿಧ್ಯ ಸ್ಪರ್ಧೆಗಳು ಇತ್ತು, ಕಡಿಮೆ ಆಗಿ ಸ್ವಲ್ಪ ಮೈಂಡ್ ಸ್ವಲ್ಪ ಖುಷಿಯಾಯಿತು, ಮನಸ್ಸು ಮೈಮನೆಲ್ಲ ಉಲ್ಲಾಸ ಆಯಿತು. ಸೊ ಅವಕಾಶ ಒದಗಿಸಿಕೊಡ್ತಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ತುಂಬ ಏನು ಅನಿಸಿಕೆಗಳು ಇಲ್ಲ, ಏಕೆಂದರೆ ಬೆಳೀತಾ ಇರುವಂಥ ಮಕ್ಕಳು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನೃತ್ಯ ನಿಮ್ಮ ಏನು ನಿರ್ದೇಶಕರುಗಳಿಗೆ, ತಂಡದ ನಿರ್ದೇಶಕರುಗಳಿಗೆ ಒಂದೆರಡು ಕಿವಿ ಮಾತುಗಳು, ಬೇಜಾರು ಮಾಡ್ಕೊಳ್ಬೇಡಿ. ಏಕೆಂದರೆ ಸಾಕಷ್ಟು ಸ್ಪರ್ಧೆಗೆ ಹೋದ್ಮೇಲೆ ಮರುದಿವಸ ಅಥವಾ ಅದೇ ಕ್ಷಣಕ್ಕೆ ಫೋನ್ ಬರ್ತದೆ. ಫೋನ್ ಬಂದು ಯಾರು ಮಾತಾಡೋದು ಅಂತ ಕೇಳಿದ್ರೆ ನಿಮ್ಮ ಅಪ್ಪ ಮಾತಾಡೋದು ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗ್ತಾ ಹೋಗ್ತದೆ. ಅದು ನಿನ್ನೆ ತಂಡದ್ದು ಹೇಗಾಯಿತು, ಹಾಗೆ ಹೀಗೆ, ಕೊನೆಗೆ ಏನು ಹೇಳ್ತಾ ಹೋದರೆ ಮತ್ತೆ ಜಗಳಕ್ಕೆ ಬರ್ತದೆ. ಇದು ತೀರ್ಪುಗಾರರ ಪಾಡು, ಮುಗ್ಧ ಮೇಲೆದು ಅದು ಪಾಡು. ಪ್ರತಿದಿನ ಸತ್ತು ಬದುಕ್ತಾ ಇರ್ತೇವೆ. ಯಾಕೆಂತ ಹೇಳಿದ್ರೆ ನಿಮಗೆ ಪ್ರೈಸ್ ಬರೋದಿದ್ರೆ ಮೊದಲು ಹೇಳೋದು ಆಯ್ ಸೈತೆಂದು, ಅಲ್ಲಿಂದ ಶುರುವಾಗ್ತಾ ಹೋಗ್ತದೆ. ಈಗ ನಾಯಿ ಮರಲಿ ಆಗಿ ದಾಲ ಗೊತ್ತಿಜಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೂತ್ಕೊಡ್ಬೇಕಾದ್ರೆ ತುಂಬ ಕಷ್ಟ ಇದೆ ಮಕ್ಕಳೇ. ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ವೇಷಭೂಷಣ ಅಂತ ಹೇಳಿದರೆ ನೀವು ಹಾಕಿದಂಥ ವೇಷಭೂಷಣ ಅದಕ್ಕೆ ಪೂರಕವಾಗಿದೆಯಾ ನೋಡಿದೆ. ನಾನು ಕನ್ನಡದ ಒಂದು ಡಾನ್ಸನ್ನು ಮಾಡಿದ್ರಿ, ನೃತ್ಯ ಮಾಡಿದ್ರಿ, ಮರಾಠಿದು ಕಚ್ಚಾ ಹಾಕ್ತೀರಿ. ಕನ್ನಡ ಡಿಮ್ ಕನ್ನಡದ ಕಾರ್ಯಕ್ರಮ ಅಂತ ಹೇಳ್ತಾರೆ, ಮರಾಠಿದು ಕಚ್ಚಾ ಹಾಕ್ತೀರಿ. ಹೀಗೆ ಸಾಕಷ್ಟು ಗೊಂದಲಗಳಿದೆ. ಒಂದು ಡಾನ್ಸ್ ಮಾಡಿದ್ರಿ, ಮಾರಮ್ಮನ ಕುಣಿತ ಅಂತ ಮಾಡಿದ್ರಿ. ಮಾರಮ್ಮನ ಕುಣಿತದ ಪರಿಕರಗಳೇ ಬೇರೆ. ನೀವು ಪಟ ಕುಣಿತದ ಪಟವನ್ನು ಇಟ್ಕೊಂಡಿದ್ದೀರಿ, ಕೈಯಲ್ಲಿ ನಂದಿಗೋಲು ಇಟ್ಕೊಳ್ತೀರಿ, ಹಾಡು ಬೇರೆದನ್ನು ಹಾಕ್ತೀರಿ, ನಿಮ್ಮದೇ ಹಾಡು ಹಾಕ್ತೀರಿ, ಅದಕ್ಕೆ ಮಾರಮ್ಮನ ಡಾನ್ಸ್ ಅಂತ ಹೇಳ್ತೀರಿ. ಹಾಗಲ್ಲ, ಸ್ವಲ್ಪ ನಿಮಗೆ ಗೊಂದಲಗಳು ಇರಬಹುದು. ಇನ್ ಫ್ಯೂಚರಲ್ಲಿ ನಾವು ಏನು ಮಾಡ್ತೇವೆಯೋ ನನಗೆ ಅದು ಸ್ಪಷ್ಟ ಗೊತ್ತಿರಬೇಕು. ನಾನು ಏನು ಮಾಡ್ತೀನಿ ಅದರ ಬಗ್ಗೆ ಸ್ಪಷ್ಟತೆ ನನಗೆ ಗೊತ್ತಿರಬೇಕು. ನಾನು ಮಾಡುವ ಕುಣಿತ ಏನು, ಯಾಕೆ ಮಾಡಬೇಕು, ವೇಷಭೂಷಣ ಏನು, ಅದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಿಮಗೆ ಗೆಲುವು ಬರ್ತದೆ. ಇಲ್ಲದಿದ್ದರೆ ಎಲ್ಲದರಲ್ಲೂ ಸ್ಕೋರ್ ಹೋಗ್ತದೆ. ವೇಷಭೂಷಣ ನೀವು ಮಾಡಿದ್ರಂಥ ಕುಣಿತಕ್ಕೆ ವೇಷಭೂಷಣ ಪೂರಕವಂತ ನಾವು ನೋಡ್ತೀವಿ. ನೀವು ಚಂದ ಕಾಣೋದು ಮುಖ್ಯ ಅಲ್ಲ, ನೀವು ಹಾಕಿರುವಂಥ ಕಾಸ್ಟ್ಯೂಮ್ ಅದಕ್ಕೆ ಸೂಟ್ ಆಗಬೇಕು. ನೀವು ಹಾಡಿರುವಂಥ ಜಾನಪದ ನೃತ್ಯ ಚಂದ ಮಾಡಿದಿರಿ ಅನ್ನುವಂಥದ್ದಲ್ಲ, ಅದು ಹೌದಾ ಅನ್ನುವಂಥದ್ದು ಮುಖ್ಯ ಆಗಿರ್ತದೆ. ಸೊ ಹಾಗಾಗಿ ಅದನ್ನು ಗಮನಿಸಿಕೊಳ್ಳಿ. ಎರಡನೇದು ಬಲು ಮುಖ್ಯ,
ಸ್ಪರ್ಧೆಗೆ ಬರುವಾಗ ತಯಾರಿಯನ್ನು ಮಾಡ್ಕೊಂಡು ಬನ್ನಿ. ಯಾವುದೋ ಒಂದು ತಂಡವನ್ನು ನೋಡಿದ್ದೇವೆ ನಾವು, ಒಂದು ಗ್ಯಾಪ್ ಸಮೇತ ಬಿಡಲಿಲ್ಲ, ಚಂದ ಮ್ಯೂಸಿಕ್ ಎಲ್ಲ ಕೊಡ್ತಾಯಿದ್ರು, ಪರಿಪೂರ್ಣ ಪರ್ಫೆಕ್ಟಾಗಿ ಬಂದಿದ್ದಾರೆ. ಅದು ಸ್ಪರ್ಧೆಗೆ ಬರುವಂಥ ಕ್ರಮ. ನಾವು ಸ್ಪರ್ಧೆಗೆ ಬರುವಾಗ ತಯಾರಿಯನ್ನು ಮಾಡಬೇಕು. ಯಾರು ಕುಸುಮ ಮೇಡಮ್ ಒಂಜಿ ಪಂತಿರು ಒಂಜಿ ಯಾರು ಪಂತಿನಿಗೆ ಒಂಜಿ ಪೋಯಿ ಅಂತ ಬರಬೇಡಿ. ಯಾಕೆಂದರೆ ಈ ವೇದಿಕೆಗೆ ಮೌಲ್ಯ ಇದೆ ಮಕ್ಕಳೇ, ವೇದಿಕೆಗೆ ಮೌಲ್ಯ ಇದೆ. ತುಂಬ ಕಷ್ಟಪಟ್ಟಿರ್ತಾರೆ ಪರಿಷತ್ತಿನವರು, ಎಷ್ಟೋ ದಿನದ ಶ್ರಮ ಇದೆ. ನಮಗೇನು ಎಷ್ಟೋ ದಿನದಿಂದ ಹೇಳಿದ್ದಾರೆ. ಆ ಶ್ರಮವನ್ನು ಹಾಕುವಾಗ, ಇಷ್ಟು ಜನ ನೋಡುವಾಗ, ನಾವು ನೋಡುಗರಿಗೆ ಕಣ್ಮನ ತಣಿಸುವಂತಹ ರೀತಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಸ್ಪರ್ಧೆಗೆ ಒಂದು ತಯಾರಾಗಿ, ಮತ್ತು MC ಮಾಡುವವರಿಗೆ MC ಭಾಷಣ ಅಲ್ಲ, ಯಾವತ್ತೂ ನೆನಪಿಟ್ಟುಕೊಳ್ಳಿ, MC ಭಾಷಣ ಅಲ್ಲ. MC ನೀವು ಏನು ಹೇಳಬೇಕು, ಎಷ್ಟನ್ನು ಹೇಳಬೇಕು, ಯಾರಿಗೆ ಹೇಳಬೇಕು, ಅದಷ್ಟನ್ನು ಸ್ಪಷ್ಟವಾಗಿ ಹೇಳಬೇಕು. ಹೇಳುವವರು ವೇದಿಕೆಯ ಮುಂಭಾಗಕ್ಕೆ ಬಂದರೆ ಅದು ಉತ್ತಮ. ಯಾಕೆಂದರೆ ನಿಮಗೂ ಕೂಡ ಅಂಕಗಳು ಇರ್ತದೆ. ನೀವು ಒಳಭಾಗದಿಂದ ಹೇಳಿದರೆ ಯಾರು ಹೇಳಿದ್ರು ಅಂತ ಗೊತ್ತಿರೋದಿಲ್ಲ, ಅಂಕ ಪರಿಗಣನೆಯಿಂದ ನೀವು ಕೂಡ ಹೊರಗಿಡ್ತೀರಿ. MC ದೀರ್ಘ ಮಾಡ್ತಾ ಹೋಗಬಾರ್ದು, ಸಮಯದ ಕೊರತೆ ಆಗ್ತದೆ. MC ಚಪ್ಪಾಳೆ ಕೇಳಬಾರ್ದು. ನಾನು ನೋಡಿದೆ, ಈಗ ನಮ್ಮ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ, ಎಲ್ಲಿಂದ ಬರೋದವರು? ಇಲ್ಲಲ್ವಾ, ಅಲ್ಲೇ ಇದ್ದಾರೆ. ಈಗ ನಮ್ಮ ಕಾರ್ಯಕ್ರಮ ನೃತ್ಯ ಸಾಕು, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಬೇಡ. ಚಪ್ಪಾಳೆ MC ಯಾವತ್ತೂ ಕೇಳಬಾರ್ದು. ನಮ್ಮದು ಸ್ಪರ್ಧೆ. ನಿಮ್ಮ ಪ್ರದರ್ಶನ ಚೆನ್ನಾಗಾಯ್ತಾ, ಆಟೋಮೆಟಿಕ್ಕಾಗಿ ಜನಗಳು ಚಪ್ಪಾಳೆಯನ್ನು ಹೊಡೆತಾರೆ. ಚಪ್ಪಾಳೆಯನ್ನು ಬೆಗ್ ಮಾಡಿ, ಅಂದರೆ ಬೇಡಿ ಕೇಳಬಾರ್ದು ಯಾವತ್ತೂ ಕೂಡ. ಅದು ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಬರಬೇಕಾಗಿದೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಾವು ಆಡಿಯನ್ಸಿಗೆ ಯಾವತ್ತೂ ಇರಿಟೇಟ್ ಮಾಡ್ತಾ ಹೋಗಬಾರ್ದು. MCಗಳು ದಯವಿಟ್ಟು ತಪ್ಪು ಅಂತಲ್ಲ, ಸುಧಾರಿಸಿಕೊಡಲಿ ಅಂತ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಆ್ಯಂಡ್ ಒಂದು ಏಕಪಾತ್ರ ಅಭಿನಯ ಒಬ್ಬ ಹುಡುಗ ಮಾಡಿದ, ಅದ್ಭುತ ಆ್ಯಕ್ಟಿಂಗ್, ಅದ್ಭುತ. ಅವನಿಗೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಉಜ್ವಲವಾದಂಥ ಭವಿಷ್ಯ ಇದೆ. ಅವನು ಆ ಫೀಲ್ಡಲ್ಲಿ ಮುಂದುವರಿದರೆ ಖಂಡಿತವಾಗಿಯೂ ಬೆಳಗ್ತಾನೆ. ಕೊನೆಗೊಂದು ತಂಡದಲ್ಲಿ ಒಬ್ಬ ಹುಡುಗ ಹಾಡು ಹಾಡಿದ, ಅವನಿಗೂ ಕೂಡ ಸಂಗೀತದಲ್ಲಿ ನಾಲೆಜ್, ಸಂಗೀತವನ್ನು ಕಲ್ತ್ರೆ ಅವನು ಖಂಡಿತವಾಗಿ ಭವಿಷ್ಯದಲ್ಲಿ ಬೆಳಗ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೇವೆ. ಬೇಜಾರು ಮಾಡ್ಕೊಡ್ಬೇಕು. ನಾವು ಸಣ್ಣ ಪುಟ್ಟದ ನಾವು ಅಷ್ಟೇ ಹೇಳಿರುವಂಥದ್ದಷ್ಟು. ನೀವು ಏನು ಮಾಡ್ತೀರಿ ನಿಮಗೂ ಗೊತ್ತಿರಬೇಕು. ಕೈ ಸನ್ನೆ ಮಾಡಿ, ಕಾಲು ಸನ್ನೆ ಮಾಡಿ ಕರೆಯುವಂಥದ್ದು ಬೇಡ. ಮಾಡೋದನ್ನು ಚೆನ್ನಾಗಿ, ಚೊಕ್ಕದಾಗಿ, ಚಿಕ್ಕದಾಗಿ ಮಾಡಿದರೂ ಕೂಡ ಸಾಕಾಗ್ತದೆ. ಸೊ ಅವಕಾಶವನ್ನು ಕೊಟ್ಟಿದ್ದೀರಿ, ತಪ್ಪಿದರೆ ಕ್ಷಮಿಸಿಕೊಳ್ಳಿ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ಇನ್ನೂರು ತೀರ್ಪುಗಾರರಂಥ ಶ್ರೀಯುತ ವಿದ್ವಾನ್ ಪ್ರಮೋದ್. ಗುರುಭ್ಯೋ ನಮಃ. ಈಗಾಗಲೇ ಸರ್ ಹೇಳಿದ್ದಾರೆ, ಅದು ಅಕ್ಷರಶಃ ಸತ್ಯ. ನಾವು ಈ ವೇದಿಕೆಯಲ್ಲಿ ಪ್ರಥಮವಾಗಿ ನಾವು ನೋಡಬೇಕಾದದ್ದು, ನಾವು ತುಂಬ ತಲೆ ಖರ್ಚು ಮಾಡಬೇಕು. ಇಲ್ಲಿ ಪರ್ಫಾರ್ಮೆನ್ಸ್ಗಿಂತ ಸಹ ನಾವು ಆ ಟೀಮ್ ಏನು ಕೊಟ್ಟಿದ್ದಾರೆ ಇವತ್ತು, ಈ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಏನು ಟೀಮ್ ಕೊಟ್ಟಿದೆ, ಅದನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕು. ಅದನ್ನು 10 ಸಾರಿ ನೋಡಬೇಕಿತ್ತು ನೀವು ಇಲ್ಲಿ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋರು. ಇದರಲ್ಲಿ ಬಹಳ ಮುಖ್ಯವಾದದ್ದು ತಲೆ ಖರ್ಚು, ಹೇಗೆ ನಾವು ಕೊಂಡೋಗಬೇಕು, ಇಲ್ಲಿ ಏನೆಲ್ಲ ತರಬೇಕು ಈ ಕನ್ನಡ ನಾಡು ನುಡಿಗೆ, ಇದು ಬಹಳ ಮುಖ್ಯವಾದದ್ದು. ಇದರಲ್ಲಿ ಪ್ರಥಮ ಬಹುಮಾನ ಪಡೆಯುವುದಕ್ಕೆ ಮೊದಲ ಪ್ರಾಶಸ್ತ್ಯವೇ ಅದು ತಲೆ ಖರ್ಚು. ಮತ್ತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ನಮಗೆ ಪರ್ಫಾರ್ಮೆನ್ಸ್. ಅದು ನಮ್ಮ ಪರ್ಫಾರ್ಮೆನ್ಸನ್ನು ಹಾಳು ಮಾಡ್ತದೆ ಒಂದೊಂದು ಸರಿ. ಇಲ್ಲಿ ಒಬ್ಬಳು MC ಮಾಡಿದ್ದು, ಬಹಳ ಉತ್ತಮವಾದ ಭವಿಷ್ಯ ಇದೆ ಅವಳಿಗೆ. MC ಮಾಡಿದವಳಿಗೆ ಬಹಳ, ಒಂದು ಹುಡುಗಿ ಬಹಳ ಚಂದವಾಗಿ ಆ ನಿರೂಪಣೆಯನ್ನು ಬಹಳ ಚಂದವಾಗಿ ಕೊಂಡೋಗಿದ್ದಾಳೆ. ಬಹುಶಃ ಆ ಟೀಮಿಗೆ ಅವಳು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಒಂದು ಕಾರಣದಲ್ಲಿ. ಹಾಗೆ ಹೇಳ್ತಾ, ಎಲ್ಲರ ಈ ವೇದಿಕೆಯಲ್ಲಿ ಮಾಡಿದಂತಹ ನೃತ್ಯ ಸಂಯೋಜನೆ, ತಲೆ ಖರ್ಚು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ತಾನು ಪ್ರಥಮ ಬಹುಮಾನ ಪಡಬೇಕೆಂಬ ತುಂಬ ಶ್ರಮ ಪಟ್ಟಿದ್ದೀರಿ. ಪ್ರಥಮ ಅಲ್ಲ, ಈ ವೇದಿಕೆಯಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಯಾವುದೇ ಒಂದು ಯಾಕೆ ಬರಲಿಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದರೆ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತೀರ್ಪುಗಾರರು ಖಂಡಿತವಾಗಿ ನಾವು ತಯಾರಿದ್ದೇವೆ ಅಂತ ಹೇಳ್ತಾ, ನನ್ನ ಮಾತಿಗೆ ಚುಕ್ಕೆ ಇಡ್ತಾ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ ಎಲ್ಲರಿಗೂ ಉತ್ತಮ ಭವಿಷ್ಯ ಇದೆ. ಖಂಡಿತ ಅದು ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಬೆಳಗಲಿ, ಆ ತಾಯಿ ನಿಮ್ಮೆಲ್ಲರನ್ನ ಹರಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಚುಕ್ಕೆ ಇಡ್ತಿದ್ದೇನೆ. ಹೇಳ್ತಾ, ಮೊದಲೇ ನೀವು ತಿಳಿಸಿದಿರಿ, ಅನ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರಣ ನಿಮ್ಮನ್ನು ಆದಷ್ಟು ಬೇಗ ನಾವು ಬಿಟ್ಟುಕೊಡಬೇಕು. ಹಾಗಾಗಿ ನಮ್ಮ ಪರಿಷತ್ತಿನ ಓರ್ವರಾದಂಥ ರವೀಂದ್ರ ರೈ ಕಳ್ಳಿಮಾರ್ ಇವರು ಇಂದಿನ ತೀರ್ಪುಗಾರರಾದಂಥ ನರೇಶ್ ಶಶಿತ್ಲೆ ಅವರಿಗೆ ನೆನಪಿನ ಕಾಣಿಕೆಯನ್ನಿಟ್ಟು ಗೌರವದಿಂದ ಬೀಳ್ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದ ಸಮಯ ನಮ್ಮೊಂದಿಗೆ ಇಷ್ಟೊಂದಿಗೆ ಕಳೆದುಕೊಂಡ ಕಾರಣ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಅಂತ ನಾವು ಬಯಸ್ತೇವೆ.
ಇದೀಗ ಇನ್ನೋರ್ವ ತೀರ್ಪುಗಾರರಂಥ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಇವರಿಂದ ಒಂದೆರಡು ಅಭಿಪ್ರಾಯಗಳು. ಎಲ್ಲ ವಿಚಾರಗಳನ್ನು ಈಗಾಗಲೇ ನರೇಶ್ ಸಸಿತ್ಲವರು ಹೇಳಿದ್ದಾರೆ. ಅಲ್ಲಿ ವಿಷಯ ಇಷ್ಟೇ, ವೈವಿಧ್ಯಮಯ ಅಂತ ಕೊಟ್ಟ ಕಾರಣ ನಾವು ಎಷ್ಟು ವೈವಿಧ್ಯಮಯ ಆಯ್ಕೆ ಮಾಡಿದ್ದೇವೆ ಎನ್ನುವುದು ಮುಖ್ಯವಾದ ವಿಷಯ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಒಮ್ಮೆ ಎಲ್ರಿಗೊಂದು ಚಪ್ಪಾಳೆ ಕೊಡಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಅದರ ಜೊತೆಗೆ ಒಂದು ಪುಟ್ಟ ಮಕ್ಕಳು ಚಡ್ಡಿ ಹಾಕಿಕೊಂಡು ಪ್ರೈಮರಿ ಮಕ್ಕಳು ಇಲ್ಲಿ ಅಭಿನಯಿಸಿದರು, ಅವರಿಗೊಂದು ಚಪ್ಪಾಳೆ ಕೊಡಿ. ನಾವು ಅಲ್ಲಿಂದ ಮೇಲ್ಮಟ್ಟಕ್ಕೆ ಬರಬೇಕಾದವರು. ಇಲ್ಲಿ ಎಷ್ಟೋ ವೇದಿಕೆಗಳನ್ನು ಹಂಚಿಕೊಂಡು ಪ್ರದರ್ಶನ ಮಾಡಿದವರು ಇದ್ದಾರೆ. ಇವತ್ತು ತಾನೇ ಬಹುಶಃ ವೇದಿಕೆಗೆ ಅಲ್ಲಿ ನಿಂತ್ಕೊಂಡು ಪಾಪ ಹುಡುಗನಿಗೆ ನೆನಪು ಬರಲಿಲ್ಲ ನೋಡಿ, ಇಂಚು ಸಾವು ಮಾರೆ ಅಂತೆಲ್ಲ ಹೇಳ್ಕೊಂಡ ನೋಡಿ. ಅದು ಈಗ ಅದು ಒರಿಜಿನಲ್ ರಿಯಲ್ ಆ್ಯಕ್ಟ್. ಅದು ಪಾಪ ಅವನಿಗೆ ನೆನಪು ಬರಲಿಲ್ಲ. ಬಹುಶಃ ಅವನು ಮೊದಲು ಸ್ಟೇಜಿಗೆ ಬಂದು ಆ ಥರ ಇಷ್ಟು ದೊಡ್ಡ ಸಭೆಯಲ್ಲಿ ಮಾತಿದ್ದಾನೇನ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಅಂತ ನಾವು ಹೇಳ್ತೇವಲ್ವ, ಹಾಗೆ ಅಲ್ಲಿಂದ ಆರಂಭ ಆಗ್ತದೆ. ಅಲ್ಲೇ ನಾವು ವಿಷಯಗಳ ಬಗ್ಗೆ ಹೇಳುವಾಗ ಆಯ್ಕೆ ಮಾಡಿಕೊಂಡದ್ದು ಕೇವಲ ನೃತ್ಯವೇ ವೈವಿಧ್ಯಮಯ ಅಂತಲ್ಲ. ಸ್ವಲ್ಪ ಮಾತು ಬರಲಿ, ಒಂದು ನಾಟಕದ ತುಣುಕಿ ಇರಲಿ, ಜನಪದೀಯ ಶೈಲಿ ಇರಲಿ. ಯಾಕೆ ನಮ್ಮ ಕನ್ನಡ ನಾಡಿನಲ್ಲಿ ಕೃಷಿಕರು ನೆನಪಾಗಲಿಲ್ಲ? ಇಷ್ಟು ತಂಡಗಳಿತ್ತು, ಯಾರಿಗೂ ಕೂಡ ಕೃಷಿಯ ಬಗ್ಗೆ ನೆನಪಿಲ್ಲ. ಒಬ್ಬರು ನಿರೂಪಣೆಯಲ್ಲಿ ಸಾಧಾರಣ ಕರ್ನಾಟಕದ ವಿಷಯವನ್ನು, ಧಾರವಾಡದ ಬಿಸಿಲು, ಮಂಗಳೂರಿನ ಬಿಸಿಲು, ಮೀನುಗ ಎಲ್ಲವನ್ನು ನಿರೂಪಣೆಯಲ್ಲಿ ಒಂದು ಇದು ಬುದ್ಧಿವಂತಿಕೆ. ಅವರು ಹೇಳಿದಾಗೆ ನಾನು ಮತ್ತೊಮ್ಮೆ ಆ ಹುಡುಗಿಯನ್ನು ಗೌರವಿಸ್ತೇನೆ. ಚೆನ್ನಾದ ಒಂದು ನಿರೂಪಣೆ ಮತ್ತು ಅಸ್ಖಲಿತ ಸ್ಪಷ್ಟವಾದ ಕನ್ನಡ ಮಾತು ಆ ಹುಡುಗಿದ್ದು. ಮತ್ತು ಆ ಹುಡುಗ ಕೊನೆಯಲ್ಲಿ ಹಾಡಿದ ಹುಡುಗ ಕೂಡ ಒಳ್ಳೆಯ ಭವಿಷ್ಯ ಇದೆ. ಲಾಳ ಸ್ವಲ್ಪ ಸರಿ ಮಾಡಬೇಕು. ಯಾಕಂದರೆ ಆ ಒಂದು ಅಕ್ಷರದಿಂದ ಎಲ್ಲಿಯಾದರೂ ಮುಂದೆ ದೊಡ್ಡ ದೊಡ್ಡ ಸ್ಪರ್ಧೆ ಖಂಡಿತ ನಿನಗೆ ಅದು ಒಳ್ಳೆಯ ಭವಿಷ್ಯ ಇದೆ. ಅಕ್ಷರಗಳು ಆಚೀಚೆ ಆಗಬಾರ್ದು. ಅದಕ್ಕೆ ಇಂಥ ಒಂದು ಸ್ವರಜ್ಞಾನ, ಸ್ಪಷ್ಟ ಉಚ್ಚಾರ ನಿಮ್ಮಲ್ಲಿ ಇರಲಿ, ನಿರೂಪಣೆಯವರಿಗೆ ಮತ್ತು ಹಾಡುಗಾರರಿಗೆ. ಇನ್ನು ನೃತ್ಯ ಮಾಡುವಾಗ ದಯವಿಟ್ಟು ನಗು ಇರಲಿ ಒಂದು ಟೀಮಿನವರು. ಮತ್ತು ಇಲ್ಲಿ ಕೊಟ್ಟದ್ದು ನಾಡು ನುಡಿ ಸಂಸ್ಕೃತಿ. ಹಾಗಿರುವಾಗ ಮಹಿಷಾಸುರನ ವಧೆ ಇಲ್ಲಿ ಬೇಕೇ? ಒಂದು ಸ್ವಲ್ಪ ಯೋಚನೆ ಮಾಡಿ. ನಾವು ಆಯ್ಕೆ ಮಾಡಿಕೊಂಡ ಹಾಡುಗಳು ಸಜ್ಜನರನ್ನು, ಬಂಧುಗಳನ್ನು ಮೆಚ್ಚುವಂಥ ಹಾಡು ಆಗಿರಬೇಕು. ಇನ್ನು ಉಳಿದ ಡ್ಯಾನ್ಸಿಗೆ ಹೇಳೋದು ನಾನು. ಮತ್ತು ನಗು ಇರಲಿ. ಪ್ರಶಸ್ತಿ ಮುಖ್ಯ ಅಲ್ಲ ಮಕ್ಕಳೇ. ಯಾರಾದರೂ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹೇಳಿದರೆ ಅದೇ ನಮಗೆ ಬಹುಮಾನ. ಇಲ್ಲಿ ಬಂದು ಫಸ್ಟ್ ಸೆಕೆಂಡ್ ನಮಗೊಂದು ಮಾಡಬೇಕಾದ ಧರ್ಮ ನೋಡಿ. ಜಡ್ಜಸ್ನವರು ಹುಡುಕುವುದು ತಪ್ಪುಗಳನ್ನು. ನಮ್ಮ ಕೆಲಸ ಇಷ್ಟೇ, ತಪ್ಪುಗಳನ್ನು ಹುಡುಕುವ ಕೆಲಸ ತೀರ್ಪುಗಾರಿಕೆ ಅಂದರೆ. ಈ ಟೀಮಿನಿಂದ ಈ ಟೀಮಿನವ ಎಷ್ಟು ತಪ್ಪು ಮಾಡಿದ್ದಾನೆ, ಇವನಲ್ಲಿ ತಪ್ಪಿದ್ದಾನೆ, ನಾವು ತಪ್ಪುಗಳನ್ನೇ ಹುಡುಕುವ ಕೆಲಸ ಮಾಡೋದು. ಅಲ್ಲಿ ನಿಮಗೆ ಮಾರ್ಕ್ಗಳು ಮೈನಸ್ ಆಗ್ತಾ ಹೋಗ್ತದೆ. ಅದು ನೀವು ಗಮನಿಸಿ. ಎಲ್ಲರೂ ಚೆನ್ನಾಗಿ ಪ್ರದರ್ಶನ ನೀಡಿದರೆ ಮುಂದೆ ಸರಿಪಡಿಸಲಿಕ್ಕೋಸ್ಕರ ನಾವು ಇಷ್ಟು ಮಾತುಗಳನ್ನು ಹೇಳ್ತಾ ಇದ್ದೇವೆ. ಜೊತೆಗೆ ಇದನ್ನು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಂತಹ, ಆಯೋಜನೆ ಮಾಡಿದಂತಹ ನನ್ನ ವಿದ್ಯಾರ್ಥಿನಿ ಬಹಳ ಖುಷಿ ನನಗೆ. ಯಾಕಂದರೆ ಗುರು ಮೆಚ್ಚಿದ ಶಿಕ್ಷಕರಿರಬೇಕು, ವಿದ್ಯಾರ್ಥಿಗಳಿರಬೇಕು ಅಂತ ಕುಸುಮ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾಳೆ. ಮೊನ್ನೆಯಿಂದ ನನಗೊಂದು 2-3 ಸಲ ಕಾಲ್ ಕೂಡ ಮಾಡಿದ್ದಾಳೆ. ಅವಳಿಗೆ ನಾನು ನನ್ನ ಒಂದು ವಿದ್ಯಾರ್ಥಿ ನೆಲೆಯಲ್ಲಿ ಬಹಳ ಅಭಿಮಾನದಿಂದ ಅವಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಷ್ಟು ಹೊತ್ತು ಪ್ರೇಕ್ಷಕರಿದ್ದೀರಿ. ನನ್ನ ಇಲಾಖೆಯ ಅಧಿಕಾರಿಗಳು ವಿಷ್ಣು ಸರ್ ಅವರಿದ್ದಾರೆ, ಅವರಿಗೆ ನಾನು ವೈಯಕ್ತಿಕವಾಗಿ ಗೌರವಗಳನ್ನು ಇಲ್ಲಿಂದಲೇ ಸೂಚಿಸ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿದ್ವಾನ್ ಶ್ರೀ ಪ್ರಮೋದ್ ಉಳ್ಳಲ್ ಇವರಿಗೆ ಶ್ರೀಯುತ ಎಡ್ವರ್ಡ್ ಲೋಬ್ ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದ ಸರ್ ತಮಗಿದು. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮೊಂದಿಗೆ ಇದ್ದವರು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಇವರಿಗೆ ಶಶಿಕಲಾ ಮೇಡಮ್ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಿನಗೆ ಗಣನಾಥ ದೇವಾ ಒಂದಿಪೆ ನಿನಗೆ ಗಣನಾಥ ಮೊದಲುಂದಿಪೆ ನಿನಗೆ ಗಣನಾಥ ದೇವಾ ಒಂದಿಪೆ ನಿನಗೆ ಗಣನಾಥ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ
ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಇಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಶಿವಪ್ರಸಾದ್ ಇವರು ಗೋವನಿತಾಶ್ರಮ ಸೇವಾಶ್ರಮ ಇಲ್ಲಿಯ ಏನಾಗಿದ್ದಾರೆ ಹೇಳಿದರೆ ಅವರು ಟ್ರಸ್ಟಿ ಆಗಿದ್ದಾರೆ. ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಶ್ರೀಮತಿ ಸೌಮ್ಯ ಮೋಹನ್ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿ. ಅಂತೆಯೇ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಉಡುಪ ಇವರು ಎಕ್ಸ್ಪರ್ಟ್ ಸಂಸ್ಥೆಯ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಶ್ರೀಯುತ ಹರೀಶ್ ಸರ್ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಅಂತೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಘದ ಸಹ ಕಾರ್ಯದರ್ಶಿಯಾದಂತಹ ಎಡ್ವರ್ಡ್ ಲೋಬೋ ಇವರನ್ನು ಶ್ರೀಯುತ ರವಿಕುಮಾರ್ ಕೋಡಿ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿ. ಅಂತೆಯೇ ಪ್ರಾಮುಖ್ಯರಾಗಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಯುತ ವಿವೇಕಾನಂದರು ಅಧ್ಯಕ್ಷರು ಶ್ರೀ ಸಿದ್ಧಿವಿನಾಯಕ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರು ಇವರನ್ನು ಶ್ರೀಮತಿ ಹೇಮಾ ಇವರು ಸ್ವಾಗತಿಸಬೇಕಾಗಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಅಂತೆಯೇ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನನ್ನೊಂದಿಗೆ ನನ್ನ ಬೆನ್ನೆಲುಬು ಅಂತಲೇ ಹೇಳ್ಬೋದು ನನ್ನ ಯಜಮಾನರಾದಂಥ ಶ್ರೀಯುತ ಪ್ರಶಾಂತ್ ಉಡುಪ ಇವರನ್ನು ಶ್ರೀಮತಿ ಸೌಮ್ಯ ಮೋಹನ್ ಇವರು ಸ್ವಾಗತಿಸಬೇಕಾಗಿ ಮನವಿ. ಅಂತೆಯೇ ಸಾರ್ವಜನಿಕರು ಹಾಗೂ ಸಾಹಿತ್ಯಾಭಿಮಾನಿಗಳಾದ ತಾವೆಲ್ಲರೂ ನಮ್ಮೊಂದಿಗೆ ಇಂದು ಸುಮಾರು 3 ಗಂಟೆಯಿಂದ ಇಷ್ಟರವರೆಗೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ. ನಮಗೆ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿದ್ದೀರಾ. ಅಂತೆಯೇ ನಿಮ್ಮ ಸಹಕಾರವನ್ನು ಸ್ಪಂದನೆಯನ್ನು ನಾವು ಮುಂದೆ ಕೂಡ ತಮ್ಮಲ್ಲಿ ಆಶಿಸ್ತೇವೆ. ಅಂತೆಯೇ ಒಂದು ಅರ್ಧ ಗಂಟೆಯ ಉಪನ್ಯಾಸ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅಂತೆಯೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಉಡುಪ ಇವರು ದೈನಂದಿನ ಜೀವನದಲ್ಲಿ ಆಂಗ್ಲ ಭಾಷೆಯ ಬಳಕೆ ಎಷ್ಟರ ಮಟ್ಟಿಗೆ ನಾವು ದೈನಂದಿನ ಕನ್ನಡ ಭಾಷೆ ಮಾತಾಡ್ತೇವೆ, ನಮಗೆ ಅರಿವಿಲ್ಲದಂತೆಯೇ ಚಿರಪರಿಚಿತವಾಗಿ ಕೆಲವೊಂದು ಆಂಗ್ಲ ಭಾಷೆಗಳು ನಮ್ಮಲ್ಲಿ ಬೇರೂರಿವೆ. ಅದರ ಬಗ್ಗೆ ಒಂದು ಸಣ್ಣ ಉಪನ್ಯಾಸವನ್ನು ನೀಡಲಿದ್ದಾರೆ. ಬಹಳ ಸುಮಧುರವಾದಂತಹ ಉಪನ್ಯಾಸ. ದಯವಿಟ್ಟು ಅರ್ಧ ಗಂಟೆಯಲ್ಲಿ ಸಮಾರೋಪ ಮುಗಿತದೆ ನಮ್ಮದು. ವೇದಿಕೆಯಲ್ಲಿರುವ ಗಣ್ಯರೇ, ಸಭೆಯಲ್ಲಿ ಆಸೀನರಾಗಿರುವಂತಹ ಮಹನೀಯರೇ, ಅಣ್ಣ ತಂಗಿಯರೇ, ಸಂಘದ ಪದಾಧಿಕಾರಿಗಳೇ, ಎಲ್ರಿಗೂ ನನ್ನ ನಮಸ್ಕಾರ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ 1-2 ಮಾತುಗಳನ್ನು ನಾನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಸಂಸ್ಕೃತಿಯ ಬಗ್ಗೆ, ಕನ್ನಡ ಭಾಷೆಯ ಮೇಲೆ ಆಂಗ್ಲ ಭಾಷೆಯ ಪ್ರಭಾವದ ಬಗ್ಗೆ, ಅದೇ ರೀತಿ ಕನ್ನಡ ಉಳಿಬೇಕಾದರೆ ನಾವು ಏನು ಮಾಡಬೇಕು ಹೇಳುವುದರ ಬಗ್ಗೆ ಅತ್ಯಂತ ಚೊಕ್ಕವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಕನ್ನಡದ ಬಗ್ಗೆ ಹೇಳುವುದಾದರೆ, ಕನ್ನಡ ಹೇಳೋದು ನಮ್ಮ ಮಾತೃಭಾಷೆ. ಸರಿಸುಮಾರು 2500 ವರ್ಷಗಳ ಇತಿಹಾಸ ಇರುವಂಥ ಭಾಷೆ ನಮ್ಮ ಕನ್ನಡ. ಓದುವುದನ್ನೇ ಬರೆಯುವುದನ್ನೇ ಓದುವಂತಹ ಕೆಲವು ಭಾಷೆಗಳನ್ನು ನಾವು ನೋಡಿದರೆ ಅದರಲ್ಲಿ ಕನ್ನಡವೂ ಒಂದು. ಆದುದರಿಂದ ಕನ್ನಡ ಅಂತ ಹೇಳುವಂತಹ ಭಾಷೆ, ಇದರಲ್ಲಿ ಅಷ್ಟೇ ಅಕ್ಷರಮಾಲೆಗಳಿವೆಯೋ, ಎಷ್ಟು ಶಬ್ದಕೋಶಗಳಿವೆಯೋ ಅದೆಲ್ಲ ನಾವು ಲೆಕ್ಕ ಮಾಡ್ತಾ ಹೋದರೆ ಅದು ಅಸಂಖ್ಯಾತ ಇರೋದರಿಂದ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂದರೆ, ಕನ್ನಡ ಅಂತ ಹೇಳುವಂಥದ್ದು ಒಂದು ಅತ್ಯಂತ ಶ್ರೀಮಂತ ಭಾಷೆ. ಕನ್ನಡದ ವೈಶಿಷ್ಟ್ಯ ಏನಂತ ನಾನು ಹೇಳಬೇಕಾದ್ರೆ, ಕಾಲಘಟ್ಟಕ್ಕೆ ಅನುಗುಣವಾಗಿ ನಮ್ಮ ಕನ್ನಡದಲ್ಲಿ ವಿವಿಧತೆಗಳನ್ನು ನಾವು ನೋಡಬಹುದು. ಹಳೆಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಅಥವಾ ಪ್ರದೇಶ ಕನ್ನಡ ಇರ್ಬೋದು. ಆದಿಕವಿ ಪಂಪ ಅಂತ ನಾವೇನು ಹೇಳ್ತೇವೆ, ರನ್ನ ಅಂತ ಹೇಳ್ತೇವೆ, ಜನ್ನ ಅಂತ ಹೇಳ್ತೇವೆ, ಇವರೆಲ್ಲ ಬರೆದಿರುವಂತಹ ಆ ಕಾವ್ಯ ಸಂಪತ್ತು ಏನಿದೆ ಅದು ನಮ್ಮ ಹಳೆಗನ್ನಡಕ್ಕೆ ಸೇರಿದಾದರೆ, ಬಸವಣ್ಣನವರಿರ್ಬೋದು, ಅಕ್ಕ ಮಹಾದೇವಿಯವರಿರ್ಬೋದು, ಅಥವಾ ಕನಕದಾಸರು, ಪುರಂದರದಾಸರು, ದಾಸಶ್ರೇಷ್ಠರು ಬರೆದಂತಹ ಕೀರ್ತನೆಗಳು, ಬಸವಣ್ಣ ಅಕ್ಕ ಮಹಾದೇವಿ ಅಂತವರು ಬರೆದಿರುವಂತಹ ವಚನಗಳು, ಅದೇ ರೀತಿ
ಕುಮಾರವ್ಯಾಸ ಬರೆದಂತಹ ಸುಲಭ ಭಾರತ ಅಥವಾ ಕುಮಾರ ಭಾರತ ಅಂತ ನಾವೇನು ಹೇಳ್ತೇವೆ, ವ್ಯಾಸ ಋಷಿಗಳು ಬರೆದಂತಹ ಮಹಾಭಾರತವನ್ನು ಅತ್ಯಂತ ಸುಲಭವಾಗಿ ಕನ್ನಡಕ್ಕೆ ಅನುಕರಣೆ ಮಾಡಿ, ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿ, ವ್ಯಾಸರ ಅತ್ಯಂತ ಒಳ್ಳೆಯ ಶಿಷ್ಯರಂತ ಗುರುತಿಸಿಕೊಂಡಂತಹ ನಮ್ಮ ಗದುಗಿನ ನಾರಣಪ್ಪ ಕುಮಾರವ್ಯಾಸರು ಬರೆದಂತಹ ಕುಮಾರ ಭಾರತ ಏನಿದೆ, ಅದರಲ್ಲಿರುವಂಥದ್ದು ನಮ್ಮ ನಡುಗನ್ನಡದಲ್ಲಿ. ಆದರೆ ರಾಷ್ಟ್ರಕವಿ ಕುವೆಂಪು ಅವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಥವಾ ನಮ್ಮ DV ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಇರ್ಬೋದು, ಇದೆಲ್ಲ ಇರುವಂಥದ್ದು ನಮ್ಮ ಹೊಸಗನ್ನಡದಲ್ಲಿ. ಇದೆಲ್ಲ ನೋಡಿದರೆ ಅನೇಕ ಮಹನೀಯರು ಈಗಾಗಲೇ ನಮ್ಮ ಕನ್ನಡಕ್ಕೆ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಬೆಳೆಯುವಷ್ಟು ಬೆಳೆದಾಗಿದೆ. ನಮ್ಮ ಕೆಲಸ ಏನಿರೋದು ಅಂತ ಹೇಳಿದರೆ ಕನ್ನಡವನ್ನು ಬೆಳೆಸುವಂಥದ್ದಲ್ಲ, ಕನ್ನಡವನ್ನು ಬಳಸುವಂಥದ್ದು. ನಾವು ಕನ್ನಡವನ್ನು ಸರಿಯಾಗಿ ಬಳಸಿದ್ದೇವೆ ಅಂತ ಆದರೆ ಕನ್ನಡ ಉಳಿಯೋದ್ರಲ್ಲಿ ಏನೂ ಸಂಶಯವೇ ಇಲ್ಲ. ಈಗ ನಾನು ಯಾಕೆ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಬ್ರಿಟಿಷರು ಹೇಳ್ತೇವೆ, ನಾವು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು, ನಮ್ಮ ದೇಶದಲ್ಲಿ ನಮ್ಮನ್ನು ಆಡಳಿತ ಮಾಡಿದರು, ಆಮೇಲೆ 1947ನೇ ಇಸ್ವಿಯಲ್ಲಿ ನಮ್ಮನ್ನು ಬಿಟ್ಟು ಹೋದರು. ಅವರು ಬಿಟ್ಟು ಹೋದುದು ಕೇವಲ ಜನರು ಮಾತ್ರ, ಬಟ್ ಅವರ ವೇಷಭೂಷಣ ಇರ್ಬೋದು, ಅವರ ಆಚರಣೆಗಳಿರ್ಬೋದು, ಅಥವಾ ಅವರ ಭಾಷೆ ಇರ್ಬೋದು, ಅವರು ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದರ ಪ್ರಭಾವ ಇಂದಿಗೂ ನಮ್ಮಲ್ಲಿದೆ. ನಮಗೆ ಅಚ್ಚಗನ್ನಡದಲ್ಲಿ ಮಾತನಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಆಡು ಭಾಷೆಯಲ್ಲಿ ಎಷ್ಟು ನಾವು ಇಂಗ್ಲೀಷ್ ಪದವನ್ನು ಬಳಸ್ತೇವೆ ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ಬೋದು. ಊಟ ಅಂತ ಹೇಳೋ ಬದಲು ನಮಗೆ ಯಾವಾಗಲೂ ಬರುವಂಥದ್ದು ಲಂಚ್, ತಿಂಡಿ ಹೇಳೋ ಬದಲು ನಮಗೆ ಬರುವಂಥದ್ದು ಬ್ರೇಕ್ಫಾಸ್ಟ್, ಉಪಹಾರ ಅಂತ ಹೇಳೋ ಬದಲು ಬರೋದು ಸ್ನ್ಯಾಕ್ಸ್, ಉದಾಹರಣೆ ಅಂತ ಹೇಳುವ ಬದಲು ಬರೋದು ಎಕ್ಸಾಂಪಲ್, ನಮಸ್ತೆ ಅಂತ ಹೇಳೋ ಬದಲು ನಮಗೆ ಬರುವಂಥದ್ದು ಯಾವಾಗಲೂ ಹಾಯ್ ಹೋಯ್ ಎನ್ನೋ ಶಬ್ದಗಳೇ ಆಗಿ ಹೋಗಿದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲೂ ಇದನ್ನು ನಾವು ನೋಡ್ಬೋದು, ಇದರ ಮೇಲಿನ ಪ್ರಭಾವ ನಾವು ನೋಡ್ಬೋದು. ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ, ಸೋದರತ್ತೆ, ಭಾವ, ಮೈದುನ, ಅಕ್ಕ, ತಂಗಿ ಎಲ್ಲರನ್ನೂ ಇಂಗ್ಲೀಷ್ ಭಾಷೆ ಕೇವಲ 3 ಶಬ್ದಗಳಿಂದ ಕಸಿದುಕೊಂಡಿದೆ. ನಮ್ಮ ದೊಡ್ಡಪ್ಪ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಮಾವ ಇರ್ಬೋದು, ಅಥವಾ ಪಕ್ಕದ ಮನೆಯವರು ಇರ್ಬೋದು, ಅಥವಾ ನಮ್ಮ ಶಾಲೆಗೆ ಹೋಗುವಾಗ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗುವ ಚಾಲಕ ಇರ್ಬೋದು, ಎಲ್ಲರೂ ನಮಗೆ ಅಂಕಲ್. ಅತ್ತೆ, ಸೋದರತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ನಮಗೆ ಆಂಟಿ. ಈ ವಿಷಯದಲ್ಲಾದರೂ ನಾವು ಒಂದು ರೀತಿಯಲ್ಲಿ ನಮಗೆ ಸಮಾಧಾನ. ಯಾಕಂತ ಹೇಳಿದರೆ ಸ್ತ್ರೀಲಿಂಗ ಪುಲ್ಲಿಂಗವನ್ನು ನಾವು ಭೇದ ಮಾಡಿದ್ದೇವೆ. ಆದರೆ ಇನ್ನೊಂದು ಶಬ್ದ ಇದೆಯಲ್ಲ, ಅದು ನಮ್ಮ ಸಂಬಂಧವನ್ನೇ ಕೆಡಿಸಿದೆ. ಕಝಿನ್. ಭಾವ ಇಲ್ಲ, ಅತ್ತೆ ಇಲ್ಲ, ಅಣ್ಣ ಇಲ್ಲ, ತಂಗಿ ಇಲ್ಲ, ದೊಡ್ಡಪ್ಪನ ಮಗ ಇಲ್ಲ, ಚಿಕ್ಕಪ್ಪನ ಮಗಳಿಲ್ಲ, ಎಲ್ಲರೂ ನಮಗೆ ಕಝಿನ್. ಈ ರೀತಿ ಆದರೆ ನಮ್ಮ ಕುಟುಂಬದಲ್ಲಿ ಆ ಸಾಮರಸ್ಯ ಬರುವುದು ಹೇಗೆ? ಕೌಟುಂಬಿಕ ಜೀವನದಲ್ಲಿ ನಮಗೆ ವಿವಿಧ ರೀತಿಯಾದಂತಹ ಸಂಬಂಧಗಳ ಬಗ್ಗೆ ಅರಿವಿರುವುದಾದರೆ ಹೇಗೆ? ಇದನ್ನು ನಾವು ಆಲೋಚನೆ ಮಾಡಲೇಬೇಕು. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಹೇಳೋದಂತಾದರೆ, ಆಯಿತು, ಇಷ್ಟೆಲ್ಲ ಕಷ್ಟ ಆಗ್ತದೆ ನಮಗೆ ಕನ್ನಡದಲ್ಲಿ, ಹಾಗಾದರೆ ಅಚ್ಚ ಕನ್ನಡದಲ್ಲಿ ಮಾತನಾಡುವವರು ಯಾರೂ ಇಲ್ವಾ? ಇದೆ. ಎಷ್ಟೋ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ನಾವು ಅಚ್ಚ ಕನ್ನಡದಲ್ಲಿ ಮಾತನಾಡೋದನ್ನು ನೋಡ್ತಾ ಇದ್ದೇವೆ. ಯಕ್ಷಗಾನ ಅಂತ ಹೇಳುವಂಥ ಕಲಾ ಪ್ರಕಾರ ನಿಮಗೆ ಗೊತ್ತಿರ್ಬೋದು. ಅಲ್ಲಿ ನೋಡಿ ಕಲಾವಿದರನ್ನು, ಯಾವುದೇ ಕಲಾವಿದರು ಕೂಡ ಒಂದೇ ಒಂದು ಆಂಗ್ಲ ಭಾಷೆಯನ್ನು ಮಾತನಾಡದೆ ಕನ್ನಡದ ಶಬ್ದ ಸಂಪತ್ತು ಎಷ್ಟಿದೆ ಅಂತ ನಮಗೆ ನೋಡಬೇಕಾದ್ರೆ ಆ ಒಂದು ಪ್ರಕಾರವನ್ನು ನಾವು ನೋಡಬೇಕು. ಅಂಥದ್ದು ಎಷ್ಟೋ ಪ್ರಕಾರಗಳಿವೆ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಅದನ್ನು ನಾವು ನೋಡಿದರೆ ನಮಗೆ ನಮ್ಮ ಕನ್ನಡದ ಮಹತ್ವ ತಿಳಿಯುತ್ತದೆ. ನಾನು ಆಗಲೇ ಹೇಳಿದೆ, ನಮ್ಮ ಅನಾಥ ನಮ್ಮ ಎಷ್ಟೋ ಕವಿಗಳಿದ್ದಾರೆ, ಪುರಾತನ ಕವಿಗಳಿದ್ದಾರೆ, ಅವರೆಲ್ಲದರಿಂದಾಗಿ ನಮ್ಮ ಕನ್ನಡ ಇವತ್ತು ಶ್ರೀಮಂತ ಆಗಿದೆ. ನಮ್ಮ ಭಾರತ ದೇಶದ ಸಾಹಿತ್ಯ ಎನ್ನುವಂಥದ್ದು ಕೂಡ ಅತ್ಯಂತ ಶ್ರೀಮಂತ ಆಗಿದೆ ಅಂತ ನಾನು ಹೇಳಿದ್ದೇನೆ. ಬೆಳೆಸಬೇಕಾದಂತಹ ಕನ್ನಡವನ್ನು ಬೆಳೆಸಿ ಆಗಿದೆ, ಬಳಸಬೇಕಾದಂತಹ ಕೆಲಸ ಈಗಿರುವಂಥದ್ದು. ಈಗ ಕನ್ನಡ ಅಂತ ಹೇಳುವಂಥದ್ದನ್ನು ನಾನು ಮರಕ್ಕೆ ಹೋಲಿಸಿದರೆ, ಮರ ತುಂಬ ಬೆಳೆದಿದೆ, ಬೇರುಗಳಿವೆ, ಕೊಂಬೆಗಳಿವೆ, ಎಲ್ಲ ಇವೆ. ಆದರೆ ಆ ಕೊಂಬೆಗಳನ್ನು ಕತ್ತರಿಸದಂತೆ, ಆ ಬೇರುಗಳು ಸಾಯದಂತೆ ಅದಕ್ಕೆ ಕಾಲಕ್ಕೆ ನೀರನ್ನು ಹಾಕಿಕೊಂಡು ಅದು ಬದುಕುವಾಗೆ ಮಾಡುವಂಥದ್ದೊಂದೇ ನಮ್ಮಲ್ಲಿ ಉಳಿದಿರುವಂಥದ್ದು. ಅದು ಸಾಧ್ಯ ಆಗೋದು ಯಾವಾಗ ಅಂತ ಹೇಳಿದರೆ ನಾವು ಕನ್ನಡವನ್ನು ದೈನಂದಿನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದರೆ ಮಾತ್ರ. ಕನ್ನಡದ ಉಳಿವು ಹೇಗೆ ಸಾಧ್ಯ? ನಾನು 1-2 ನಿಮಿಷಕ್ಕಿಂತ ಜಾಸ್ತಿ ಹೆಚ್ಚು ಮಾತನಾಡೋದಿಲ್ಲ. ಕನ್ನಡದ ಉಳಿವು ಹೇಗೆ ಸಾಧ್ಯ ಅಂತ 1-2 ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಶಾಲೆಗಳಲ್ಲಿ ಅಧ್ಯಾಪಕರು ಸಣ್ಣ ಸಣ್ಣ ಮಕ್ಕಳಿಗೆ ಅ ಆ ಇ ಈ ಉ ಅಂತ ಬರೆಸ್ತಾರಲ್ಲ,
ಆ ಭರಿಸುವುದನ್ನು ಶಾಲೆ ಮಕ್ಕಳು ಶಿಕ್ಷೆ ಅಲ್ಲ ಶಿಕ್ಷಣ ಅಂತ ಅಧ್ಯಾಪಕರು ಮನವರಿಕೆ ಮಾಡಿದ ದಿವಸ ನಮ್ಮ ಕನ್ನಡ ಉಳಿತದೆ. ಶಿಕ್ಷಣದ ಜೊತೆಗೆ ನಮ್ಮ ಹೆತ್ತವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಭರತನಾಟ್ಯ ಅಥವಾ ಭಜನೆ ಅಥವಾ ಜಾನಪದ ಗೀತೆ ಇದು ಯಾವುದಾದ್ರೂ ಒಂದು ಹವ್ಯಾಸವಾಗಿ ನಮ್ಮ ಮಕ್ಕಳಿಗೆ ಕಲಿಸ್ತಾರಲ್ಲ, ಆ ದಿವಸ ನಮ್ಮ ಕನ್ನಡ ಉಳಿತದೆ. ನಮ್ಮ ಯುವ ಜನರಲ್ಲಿ ರಾಷ್ಟ್ರ ಪ್ರೇಮ, ರಾಜ್ಯ ಪ್ರೇಮ, ಭಾಷಾ ಪ್ರೇಮವನ್ನು ಪ್ರೇರೇಪಿಸುವಂತಹ ನಾಟಕಗಳಾಗಿ ಚಿತ್ರಗಳಾಗಲಿ ಬರ್ತದಲ್ಲ, ಆವಾಗ ನಮ್ಮ ಕನ್ನಡ ಉಳಿತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೇನೆ. ಏನಂತ ಹೇಳಿದರೆ, ನಮ್ಮ ಕನ್ನಡದಲ್ಲಿ ಅದೆಷ್ಟೋ ಚಲನಚಿತ್ರಗಳು ಬಂದಿವೆ, ರಾಜ್ಯ ಮಟ್ಟದಲ್ಲಿ ಎಷ್ಟೋ ಫೇಮಸ್ ಆಗಿದೆ, ಪ್ರಸಿದ್ಧಿ ಪಡೆದಿವೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಚಿತ್ರ ಪ್ರಶಸ್ತಿ ಪಡೆದಿರುವಂಥದ್ದು ಭಾರಿ ವಿರಳ. ಅಂಥ ಒಂದು ಪ್ರಸಿದ್ಧಿ ಪಡೆದಂಥ ಚಲನಚಿತ್ರ ನಾನು ಹೇಳಬೇಕಂದ್ರೆ ಅದು ಕಳೆದ ವರ್ಷ ನಮ್ಮ ಕನ್ನಡ ಚಿತ್ರದಲ್ಲಿ ಬಂದಂತಹ ಚಿತ್ರ ಕಾಂತಾರ. ಆ ಚಿತ್ರ ಅಷ್ಟೊಂದು ಪ್ರಸಿದ್ಧಿ ಪಡಲಿಕ್ಕೆ ಏನು ಕಾರಣ ಆಯಿತು ಅಂತ ಕೇಳಿದರೆ, ಆ ಚಿತ್ರದಲ್ಲಿ ಅವರು ಹೆಚ್ಚಾಗಿ ತೋರಿಸಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಸಂಸ್ಕೃತಿಯಲ್ಲಿ ಎಷ್ಟೋ ಕಲಾ ಪ್ರಕಾರಗಳಿವೆ. ಅದರಲ್ಲಿ ಒಂದು ಕಲಾ ಪ್ರಕಾರವನ್ನು ಅವರು ಅದ್ಭುತವಾಗಿ ಯಾವ ರೀತಿ ನಡೀತದೋ ಅದೇ ರೀತಿ ಚಲನಚಿತ್ರದ ಪರದೆ ಮೇಲೆ ತೋರಿಸಿದ್ರು. ಆಗ ಎಲ್ಲ ಜನರು, ರಾಜ್ಯದ ಜನರು, ರಾಷ್ಟ್ರದ ಜನರು, ಅದೇ ರೀತಿ ಅಂತಾರಾಷ್ಟ್ರೀಯ ಜನರು ಕೂಡ ನಮ್ಮ ಈ ಕಲಾ ಪ್ರಕಾರವನ್ನು ತಿರುಗಿ ಮಾಡಿದಂತಹ ಚಿತ್ರ ಅಂತ ಹೇಳಿದರೆ ಅದು ಕಾಂತಾರ. ಎಷ್ಟೋ ರಾಜ್ಯದ ಜನರು ಈಗ PhD ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಈ ಒಂದು ಟಾಪಿಕ್ ಅನ್ನು ತಗೊಂಡಿದ್ದಾರೆ. ನೋಡಿ, ಟಾಪಿಕ್ ಅಂತ ಬಂತು, ಇದು ಕನ್ನಡ, ಇದು ಇಂಗ್ಲೀಷ್ ಆಗಿದೆ. ನಾನು ಇಂಥ ತಪ್ಪಿಗಾಗಿ ನಾನು ಕ್ಷಮೆ ಕೇಳ್ತೇನೆ. ಇದರಿಂದಾಗಿ ನಮ್ಮ ಕನ್ನಡ ಉಳಿದಿದೆ. ಅಷ್ಟು ಮಾತ್ರ ಅಲ್ಲ, ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ನಾವು ಆಚರಿಸ್ತೇವೆ. ಕನ್ನಡ ರಾಜ್ಯೋತ್ಸವದ ಮಹತ್ವ ಏನು? ಕರ್ನಾಟಕ ಅಂತ ಹೇಳುವ ಹೆಸರು ಯಾಕೆ ಬಂತು? ಮೈಸೂರು ಪ್ರಾಂತ್ಯ ಕರ್ನಾಟಕ ಆಗಲಿಕ್ಕೆ ಕಾರಣ ಏನು? ನಾಡಗೀತೆ ಯಾವುದು? ನಾಡಗೀತದಲ್ಲಿ ಏನೆಲ್ಲ ಅವರು ವಿವರಣೆ ನೀಡಿದ್ದಾರೆ, ಯಾವ ರೀತಿ ಅದರ ಎಕ್ಸ್ಪ್ಲನೇಷನ್, ವಿವರಣೆ ಇದೆ ಅಂತ ಹೇಳೋದನ್ನು ಯಾರು ಯಾವಾಗ ಅರ್ಥ ಮಾಡಿಕೊಳ್ತಾರಲ್ಲ, ಆವಾಗ ನಮ್ಮ ಕನ್ನಡ ಉಳಿತದೆ. ಅಷ್ಟು ಮಾತ್ರ ಅಲ್ಲ, ಭಾಷಣ ಮಾಡಲಿಕ್ಕೆ ಭಾರಿ ಸುಲಭ ಇಲ್ಲಿ. ಬಟ್ ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಸಣ್ಣ ಮಕ್ಕಳಿರ್ಬೋದು, ಅಭಿನಯದ ಮುಖಾಂತರ ಕನ್ನಡದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಅವರು ಯಾವಾಗ ಅದನ್ನು ಅಭಿನಯ ಮಾಡಲಿಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಅಭಿನಯ ಮಾಡ್ತಾರಲ್ಲ, ಅದು ತನ್ನಂತಾನೇ ಅವರಲ್ಲಿ ಬೆಳೀತದೆ. ಇಂಥ ಕಾರ್ಯಕ್ರಮ ಮಾಡುವುದರಿಂದ ನಮ್ಮ ಕನ್ನಡ ಖಂಡಿತ ಉಳಿತದೆ. ಇಂಥ ಕಾರ್ಯಕ್ರಮವನ್ನು ನಮ್ಮಂಥವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾವು ತುಂಬ ನಮ್ಮ ಕೆಲಸದ ಒತ್ತಡಗಳಿಂದಾಗಿ ಬ್ಯುಸಿ ಇರ್ತೇವೆ. ಆದರೆ ಯಾರೆಲ್ಲ ಇಂಥ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ, ಅವರಿಗೆ ನಾವು ಬೆನ್ನು ತಟ್ಟಿ ನಮ್ಮಿಂದಾಗುವಷ್ಟು ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿದ್ದೇವೆ ಅಂತ ಆದರೆ ಆವತ್ತು ಕನ್ನಡ ಉಳಿತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ನಾವು ಹುಟ್ಟಿದ ನೆಲದ ಬಗ್ಗೆ ಯಾರಿಗೆ ಅಭಿಮಾನ ಇದೆಯೋ, ನಮ್ಮ ಭಾಷೆಯ ಬಗ್ಗೆ ಯಾರಿಗೆ ಪ್ರೀತಿ ಇದೆಯೋ, ಅದೇ ರೀತಿ ನಮ್ಮ ಸಂಸ್ಕೃತಿಯ ಬಗ್ಗೆ ಯಾರಿಗೆ ಹೆಮ್ಮೆ ಇದೆಯೋ ಅಂಥವರು ಯಶಸ್ಸನ್ನು ಖಂಡಿತ ಪಡ್ಕೊಳ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು 2 ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ, ನನ್ನ 2 ಮಾತನ್ನು ಕೇಳಿಸಿಕೊಂಡಂತಹ ಸಭಿಕರೆಲ್ಲರಿಗೂ, ನಾನು ಹೇಳಿದ ಎಲ್ಲ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಎಷ್ಟೆಲ್ಲ ಮಾಡಲಿಕ್ಕಾಗ್ತದೆ ಅದನ್ನು ನಾವು ಅನುಕರಣೆ ಮಾಡುವ. ಇದರಿಂದಾಗಿ ಈಗಾಗಲೇ ಬೆಳೆದಿರುವಂತಹ ಕನ್ನಡವನ್ನು ಬೆಳೆಸುವ ಪ್ರಯತ್ನ ಮಾಡುವ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಆರಾಧ್ಯ ದೇವರಾದ ಶ್ರೀ ರಾಜರಾಜ ಸಿದ್ಧಿವಿನಾಯಕ ದೇವರಿಗೆ ವಂದಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟಕದ ವತಿಯಿಂದ ನಡೆಯುವಂಥ ಈ ಬಾರಿಸು ಕನ್ನಡ ಡಿಂಡಿಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರಿಗೆ ಗೌರವವನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳಿಗೆ ಹಾಗೂ ಸಹೃದಯಿ ಬಂಧುಗಳಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಶ್ರೀ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಇದು 2ನೇ ಕಾರ್ಯಕ್ರಮ. ಶ್ರೀಮತಿ ಕುಸುಮ ಉಡುಪರವರು ಬಹಳ ಕಳಕಳಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಕೇಳುವಾಗ ಸ್ಥಳಾವಕಾಶಕ್ಕೆ ನಮಗೆ ಬೇಕು ಕಾರ್ಯಕ್ರಮ ನಡೆಸಲಿಕ್ಕೆ ಅಂತ 2 ವರ್ಷದಿಂದ ಕೇಳ್ತಾ ಇದ್ದಾರೆ. ಹಾಗೂ ಇನ್ನು ಮುಂದಿನ ವರ್ಷಕ್ಕೂ ಶ್ರೀ ಕ್ಷೇತ್ರದಿಂದ, ಅದು ಯಾರೇ ಅಧ್ಯಕ್ಷ ನೆಲೆಯಲ್ಲಿ ಯಾರೇ ಇರಬಹುದು, ಆದರೆ ಶ್ರೀ ಕ್ಷೇತ್ರದಲ್ಲಿ ಕಲೆಯನ್ನು ಬೆಳೆಸಲಿಕ್ಕೆ ಯಾವತ್ತೂ ಶ್ರೀ ಕ್ಷೇತ್ರವು ಮುಂದೆ ನಿಂತಿರ್ತದೆ ಅನ್ನೋದನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಗಳಾಗಿರುವ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಶ್ರೀ ಕ್ಷೇತ್ರದ ಆರಾಧ್ಯ ದೇವರು ಅವರಿಗೆ ಸರ್ವ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂದು ಆಶಿಸುತ್ತಾ, ನನ್ನ ಅಧ್ಯಕ್ಷ ನೆಲೆಯಲ್ಲಿರುವ ಭಾಷಣಕ್ಕೆ ಚುಕ್ಕಿಡುತ್ತಾ, ಸರ್ವೇ ಜನ ಸುಖಿನೋ ಭವಂತು.
ಈಗ ಮೊದಲನೇದಾಗಿ ಸೂರಜ್ PU ಕಾಲೇಜ್, ಆಮೇಲೆ ಸಿಂಚನ ಡ್ಯಾನ್ಸ್, ನಿಸ್ತಂಡಕ್ಕೆ ಸುಬ್ರಹ್ಮಣ್ಯ ಉಡುಪವರು ಸ್ಮರಣೆಗೆ ನೀಡಬೇಕು. ಆಯ್ತಲ್ಲ. ಸೂರಜ್, ಸಿಂಚನ, ಭಾರತೀಯ ನೃತ್ಯಾಲಯ, ಯಶಸ್ವಿ ಡ್ಯಾನ್ಸ್, ಟೀಮ್ ಸಾಧನ, ಭಾರತಿ PU ಕಾಲೇಜ್, ಯಶಸ್ವಿ ಡ್ಯಾನ್ಸ್, ವಿವೇಕಾನಂದರು. ಸರಿ ಓಕೆ. ಪ್ರಶಾಂತ್ ಉಡುಪರವರು ಈ ಒಂದು ಸ್ಮರಣೆಗೆ ನೀಡಬೇಕು. ಎಲ್ಲ ಟೀಮ್ನವರು ಪ್ರಶಸ್ತಿ ಪತ್ರ ಪಡ್ಕೊಂಡಿರುವುದನ್ನು ನಾನು ಗ್ರಹಿಸಿಕೊಳ್ತಾ ಇದ್ದೇನೆ. ಇದೀಗ ಭವನ ವಿತರಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಕುಸುಮ ಪ್ರಶಾಂತ್ ಉಡುಪರವರು. ಸಮಯ. ಈ ಒಂದು ಫಲಿತಾಂಶದ ಘೋಷಣೆಯನ್ನು ಇಂದಿನ ತೀರ್ಪುಗಾರರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಇವರು ಹೇಳಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೀವಿ. ಭಾಗವಹಿಸಿದ ಎಲ್ಲರಿಗೆ ಅಭಿನಂದಿಸುತ್ತಾ ಫಲಿತಾಂಶ ಇಂತಿದೆ. ಎನಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ತಂಡ 1 ಸೂರಜ್ PU ಕಾಲೇಜು. ಇವರು ಗಳಿಸಿದ ಅಂಕ 194. ಈ ಪ್ರಶಸ್ತಿಯನ್ನು ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ನೀವು ನೀಡಿ ಅವರಿಗೆ ಈ ಪ್ರೋತ್ಸಾಹಿಸಿ. ಪ್ರಶಸ್ತಿಯನ್ನು ವೇದಿಕೆಯ ಮೇಲಿರುವಂತಹ ಗಣ್ಯರಲ್ಲಿ ಒಬ್ಬರಂತ ಎಡ್ವರ್ಡ್ ಲೋಬ್ ಇವರು. ಈಗ ಪ್ರಥಮ ಸ್ಥಾನವನ್ನು ಹೇಳಲೇಬೇಕು, ಯಾಕಂದ್ರೆ ಸೆಕೆಂಡ್ ಹೇಳಿದರೆ ಪ್ರಥಮ ಸ್ಥಾನ ಯಾರು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಪ್ರಥಮ ಸ್ಥಾನ ನಂಬರ್ 6 ಟೀಮ್ ಸಾಧನ 229 ಅಂಕಗಳನ್ನು ಗಳಿಸಿದ್ದಾರೆ. 229 ಅಂಕಗಳು. ಈ ಪ್ರಶಸ್ತಿಯನ್ನು ಶಿವಪ್ರಸಾದ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದಂತ ಪ್ರಶಸ್ತಿಯನ್ನು ಪಡೆಯುವುದು ಟೀಮ್ ಸಾಧನ. ಹೆಸರಿಗೆ ತಕ್ಕಾಗಿ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಟೀಮ್ ಸಾಧನ. ಅಭಿನಂದನೆಗಳು 6ನೆಯ ತಂಡಕ್ಕೆ. ಟೀಮ್ ಸಾಧನ, ನಿಮ್ಮ ಸಾಧನೆ ಹೀಗೆಯೇ ಮುಂದುವರಿಯಲಿ. ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಯಶಸ್ವಿ ಡ್ಯಾನ್ಸ್ ಕೊಂಡಾಣ ನಂಬರ್ 5 ಯಶಸ್ವಿ ಡ್ಯಾನ್ಸ್ ಕೊಂಡಾಣ 211 ಅಂಕಗಳು. ಈ ಪ್ರಶಸ್ತಿಯನ್ನು ಅತಿಥಿಗಳಿಗೆ ಒಬ್ಬರಾದ ಸುಬ್ರಹ್ಮಣ್ಯ ಉಡುಪ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಶಸ್ತಿ ಪಡೆದ ಎಲ್ಲರಿಗೂ ಅಭಿನಂದನೆಗಳು. ಮತ್ತೊಮ್ಮೆ ತಂಡಗಳನ್ನು ಪ್ರೋತ್ಸಾಹಿಸಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಿ. ಅಭಿನಂದನೆಗಳು ಎಲ್ಲ ಸ್ಪರ್ಧಾಳುಗಳಿಗೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಸ್ತುತಪಡಿಸಿದಂತಹ ಬಾರಿಸು ಕನ್ನಡ ಡಿಂಡಿಮವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದೆ. ಈ ಸಂಘಟನೆಯಲ್ಲಿ ಅನೇಕ ಕೈಗಳು ನನ್ನೊಂದಿಗೆ ಕಾರ್ಯನಿರ್ವಹಿಸಿವೆ ಹೇಳುತ್ತಿದ್ದಾರೆ. ಇವರನ್ನು ಶ್ರೀಯುತ ಎಡ್ವರ್ಡ್ ಲೋಬೋ ಇವರು ಹೂ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಅಂತೆಯೇ ಶ್ರೀಯುತ ರವಿಕುಮಾರ್ ಕೋಡಿ ಇವರು ಸಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಸಹಕಾರ ಹಾಗೂ ಸ್ಪಂದನೆಯನ್ನು ಸದಾ ನಾವು ಬಯಸುತ್ತೇವೆ. ಇವರನ್ನು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ಮತ್ತೋರ್ವರಾದಂತಹ ಶ್ರೀಯುತ ಭಾಸ್ಕರ್ ಇವರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಸಹ ಬಹಳ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಇವರನ್ನು ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ಶ್ರೀಯುತ ನವೀನ್ ಇವರು ಸಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಸ್ಪಂದನೆಗೆ ಅಭೂತಪೂರ್ವವಾದಂತಹ ಮನ್ನಣೆಯನ್ನು ನೀಡ್ತಾ ಇದ್ದೇವೆ. ಇವರನ್ನು ಶಿವಪ್ರಸಾದ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅಂತೆಯೇ ಶ್ರೀಮತಿ ಲತಾ ಶೆಟ್ಟಿ ಇವರು ಫಲಾಹ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಸಹಕಾರವನ್ನು ಸದಾ ಬಯಸುತ್ತೇವೆ. ಇವರನ್ನು ಶ್ರೀಯುತ ಸುಬ್ರಹ್ಮಣ್ಯ ಉಡುಪ ಇವರು ಅಭಿನಂದಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ಶ್ರೀಮತಿ ಶಶಿಕಲಾ ಇವರು ಕಾರ್ಯದರ್ಶಿಗಳು ದುರ್ಗಾವಾಹಿನಿ ಮಹಿಳಾ ಮಂಡಳಿ
ಇವರ ಸ್ಪಂದನೆ ಹಾಗೂ ಸಹಕಾರವನ್ನು ಸದಾ ಬಯಸ್ತಾ ಇದ್ದೇವೆ. ಇವರನ್ನು ಶ್ರೀಯುತ ವಿವೇಕಾನಂದರು ಅವರನ್ನು ಗೌರವಿಸಬೇಕಾಗಿ ಮನವಿ. ಅಂತೆಯೇ ಶ್ರೀಯುತ ಹರೀಶ್ ಸರ್ ಇವರು ಸಹ ಶಿಕ್ಷಕರಾಗಿ ಮುಡಿಪು ಮಾದಕಟ್ಟೆ ಎಂಬಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಮನೋಭಾವ ಹಾಗೂ ಸಹಕಾರವನ್ನು ಸದಾ ಆಶಿಸ್ತಾ ಇದ್ದೇವೆ. ಇವರನ್ನು ಶ್ರೀಯುತ ಪ್ರಮೋದ್ ಉಳ್ಳಾಲ್ ಇವರು ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿ. ಅಂತೆಯೇ ಶ್ರೀಮತಿ ಸೌಮ್ಯ ಮೋಹನ್ ಇವರು ಮೇಲಂಗಡಿ ಶಾಲೆ ಉಳ್ಳಾಲ ಇಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಇವರನ್ನು ಸನ್ಮಾನಿಸಬೇಕಂತ ಹೇಳಿ ಶ್ರೀಯುತ ಪ್ರಶಾಂತ್ ಉಡುಪ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಬಹಳ ಅನಿವಾರ್ಯ ಕಾರಣಗಳಿಂದ ಶ್ರೀಯುತ ವಾಮನ್ ಇವರ ಅನುಪಸ್ಥಿತಿ ಇದೆ. ಬಟ್ ಅವರ ಸಹಕಾರ ಮತ್ತು ಸ್ಪಂದನೆಯನ್ನು ನಾವು ಸದಾ ಸ್ಮರಿಸುತ್ತೇವೆ. ಅಂತೆಯೇ ತ್ಯಾಗಂ ಸರ್ ಇವಾಗ ಇಲ್ಲ, ಅವರು ಅನುಪಸ್ಥಿತಿಯಲ್ಲಿ ಇದ್ದಾರೆ. ಅವರನ್ನು ಕೂಡ ಸದಾ ಸ್ಮರಿಸುತ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರನ್ನು ನಾವು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂತೆಯೇ ವಿಶೇಷವಾಗಿ ಶಿವಪ್ರಸಾದ್ರವರು ಇಂದಿನ ಬಾರಿಸು ಕನ್ನಡ ಡಿಂಡಿಮವದ ಕಾರ್ಯಕ್ರಮದ ರೂವಾರಿಯಾಗಿ ನಮಗೇನು ಮಾಡಿದ್ದಾರೆ ಹೇಳಿದರೆ ಭೋಜನದ ವ್ಯವಸ್ಥೆಗೆ ಸಹಕಾರ ಕೊಟ್ಟಿದ್ದಾರೆ. ದಯವಿಟ್ಟು ಅವರೆಲ್ಲರಿಗೆ ಚಪ್ಪಾಳೆಯ ಮುಖೇನ ಅವರನ್ನು ಹುರಿದುಂಬಿಸಬೇಕು. ಇನ್ನಷ್ಟು ಅವರಿಂದ ಸಮಾಜ ಸೇವಾ ಕಾರ್ಯಗಳು ನಡೆಯಲಿ ಎನ್ನುವುದು ನಮ್ಮ ಆಶಯ. ಅಂತೆಯೇ ಮಾಧ್ಯಮ ಮಿತ್ರರಿದ್ದಾರೆ ನಮ್ಮಲ್ಲಿ, ಹಾಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಕನ್ನಡಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ಹಾಗೂ ಎಲ್ಲ ಸಾರ್ವಜನಿಕರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಚುಕ್ಕೆಯನ್ನು ನೀಡ್ತಾ ಇದ್ದೇವೆ. ಸಿರಿಗನ್ನಡಂ ಗೆಲ್ಗೆ. ಇದೀಗ ಭೋಜನದ ವಿರಾಮ. ಎಲ್ಲರನ್ನು ನಮ್ಮನ್ನು ಹಿಡಿದೆಬ್ಬಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದಂಥ ಈ ಕಾರ್ಯಕ್ರಮದ ರೂವಾರಿ ಬೆನ್ನೆಲುಬಾದಂಥ ಶ್ರೀಮತಿ ಕುಸುಮಾ ಉಡುಪ ಇವರಿಗೆ ಕೂಡ ಅವರ ಯಜಮಾನರಾದಂಥ ಪ್ರಶಾಂತ್ ಉಡುಪ ಹೂಗೊಟ್ಟು ಅವರನ್ನು ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದ ಕಾರ್ಯಕ್ರಮವು ಬಹಳ ಇಷ್ಟರವರೆಗೆ ಚಂದ ಕಾಣಿಸಬೇಕಾದರೆ ಇದರ ಸಂಪೂರ್ಣ ಜವಾಬ್ದಾರಿ ಹೊತ್ತಂತಹ ಶ್ರೀಮತಿ ಕುಸುಮಾ ಉಡುಪರ ಶ್ರಮ ಇಲ್ಲಿ ಎದ್ದು ಕಾಣ್ತದೆ. ಇವರಿಗೆ ಪ್ರೀತಿಪೂರ್ವಕವಾದಂಥ ಪ್ರಶಾಂತ್ ಉಡುಪ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ನಿಮ್ಮ ಇದೇ ರೀತಿಯ ಸೇವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಸದಾ ಇರಲಿ ಎಂಬ ಆಶಯದೊಂದಿಗೆ ಇನ್ನಷ್ಟು ಸೇವೆ ನಿಮ್ಮಿಂದ ಒದಗಿ ಬರಲಿ ಎಂಬ ನಾವು ಹಾರೈಸ್ತಾ ಇದ್ದೇವೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ.